بالله من الشيطان الرجيم. بسم الله الرحمن الرحيم. الله نور السماوات والأرض، مثل نوره كمشكاة فيها مصباح، المصباح في زجاجة، الزجاجة كأنها كوكب دري يوقد من شجرة مباركة زيتونة لا شرقية ولا غربية، يكاد زيتها ولو لم تمسسه نار، نور على نور، يهدي الله لنوره من يشاء، ويضرب الله الأمثال للناس، والله بكل شيء عليم. في بيوت أذن الله أن ترفع ويذكر فيها اسمه يسبح له فيها بالغدو والآصال. صدق الله العلي العظيم. محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. بسم الله. الحمد لله رب العالمين. اللهم صل على سيدنا محمد وعلى آل سيدنا محمد صلاة تنجينا بها من جميع الأهوال والبليات، وتسلمنا بها من جميع الأسقام والآفات، وتطهرنا بها من جميع السيئات، وتغفر لنا بها جميع الخطيئات، وتقضي لنا بها جميع الحاجات، وترفعنا بها عندك على الدرجات، وتبلغنا بها أقصى الغايات من جميع الخيرات في الحياة وبعد الممات. اللهم وصل وبلغ ثواب ما قرأناه من القرآن العظيم إلى حضرة النبي المصطفى محمد صلى الله عليه وسلم، وإلى حضرات جميع الأنبياء والمرسلين والشهداء والصديقين والصالحين، وإلى حضرات أصحاب البدرين وسائر الصحابة والقرابة كلهم أجمعين، خصوصا إلى حضرة قطب الزمان السيد محمد الشريف المدني قدس الله سره العزيز، وإلى حضرات جميع مشايخنا المصنفين الصالحين وسائر العلماء والسادات من أهل السنة والجماعة قدس الله تعالى أسرارهم ونفعنا الله بهم في الدارين. اللهم بجاههم بارك لنا في الأمر الذي توجهنا إليه بركة تامة كما باركت على عبادك الصالحين. اللهم إلى حضرات أمواتنا وأموات جميع المسلمين، اللهم يسر عسيرنا وسهل أمورنا وقل حوائجنا وأد ديوننا واشف أمراضنا وأمراض مرضانا يا شافي المرضى. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم، وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير سيدنا محمد وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله. ಟೀಮ್ ಬೀಯಿಂಗ್ ಹ್ಯೂಮನ್, ಅದೇ ರೀತಿ MFC ಫ್ರೆಂಡ್ ಸರ್ಕಲ್ ಮುಖಚೇರಿ ಇವರ ಸಂಯೋಗದ ನಡೆದಿರುವಂತಹ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೀಗಾಗಲೇ ನಾವು ಪ್ರಾರಂಭಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ದುವಾದ ಮೂಲಕ ಅದೇ ರೀತಿ ಕಿರಾತ್ ಮೂಲಕ ಉದ್ಘಾಟಿಸಿದಂತಹ ಮುಖಚ್ಚೇರಿ ಜುಮಾ ಮಸೀದಿ ಇದರ ಖತೀಬರಿಗೆ ಧನ್ಯವಾದಗಳು. ಅದೇ ರೀತಿ ಕಿರಾತ್ ನೆರವೇರಿಸಿಕೊಟ್ಟಂತಹ ಸಲೀತ್ ಇವರಿಗೂ ಕೂಡ ಧನ್ಯವಾದಗಳು. ಇದೀಗ ನಾವು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ ಹಾಜಿ ಅಬ್ದುಲ್ ರಜಾಕ್ ಅಧ್ಯಕ್ಷರು ಮುಖಚ್ಚೇರಿ ಫ್ರೆಂಡ್ ಸರ್ಕಲ್ ಉಳ್ಳಾಲ, ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕು. ಈ ಸಾಮಾಜಿಕ ರಂಗದಲ್ಲಿ ತೊಡಗಿಸಿಕೊಂಡು ಬಹಳಷ್ಟು ಮುಂಚೂಣಿಯಲ್ಲಿ ಕೋವಿಡ್ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ತಕ್ಕಂತಹ ಆಸಿಫ್ ಡೀಲ್ಸ್
ಸಮಾಜ ಸೇವಕರು ಹಾಗೂ ಸ್ಥಾಪಕರು ಬೀಯಿಂಗ್ ಹ್ಯೂಮನ್ ಫೌಂಡೇಶನ್ ತಾವುಗಳು ಕೂಡ ನಮ್ಮ ಈ ವೇದಿಕೆಗೆ ಆಗಮಿಸಬೇಕು. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ನೀಡಿ ಅವರನ್ನು ಗೌರವಪೂರ್ವಕವಾಗಿ ಆಗಮಿಸಬೇಕಾಗಿದೆ. ಅದೇ ರೀತಿ ನಮ್ಮೊಂದಿಗಿರುವಂತಹ ಇನ್ನೋರ್ವ ನಾಯಕರು ಕೋವಿಡ್ ಕಾಲಘಟ್ಟದಲ್ಲಿ ಆಕ್ಸಿಜನ್ ಮ್ಯಾನ್ ಎಂದೇ ಗುರುತಿಸುವಂತಹ ನಾಯಕರು, ಯುವಕ ರಂಗದಲ್ಲಿ ಹಲವಾರು ಯುವಕರ ಪಡೆಯನ್ನು ಸೃಷ್ಟಿಸಿ ಕೋವಿಡ್ ಸಮಯದಲ್ಲಿ ಬಹಳಷ್ಟು ರೀತಿಯಾದಂತಹ ಸಾಮಾಜಿಕ ಸೇವೆಯಲ್ಲಿ ಮೆಡಿಕಲ್ ರಂಗದಲ್ಲಿ ಯಶಸ್ವಿಯಾಗಿರತಕ್ಕಂತಹ ನಾಯಕರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಾಬ್ ಸುಹೇಲ್ ಕಂದಕ್, ಪ್ರಧಾನ ಕಾರ್ಯದರ್ಶಿ ರಾಜ್ಯ ಯೂತ್ ಕಾಂಗ್ರೆಸ್ ಕರ್ನಾಟಕ. ದಯವಿಟ್ಟು ತಾವುಗಳು ಜೋರಾದ ಚಪ್ಪಾಳೆ ನೀಡುವ ಮೂಲಕ ಇವರನ್ನು ವೇದಿಕೆಗೆ ಆಹ್ವಾನವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗಿರುವಂತಹ ಇನ್ನೋರ್ವ ನಾಯಕರು ಜನಾಬ್ ಮೊಹಮ್ಮದ್ ಮುಕ್ಕಚೇರಿ, ಕೌನ್ಸಿಲರ್ ಉಳ್ಳಾಲ ನಗರಸಭೆ. ತಾವುಗಳು ನಮ್ಮ ಹಿರಿಯ ನಾಯಕರು, ಬಹಳಷ್ಟು ರಾಜಕೀಯ ರಂಗದಲ್ಲಿ ಗುರುತಿಸಿ ಯಶಸ್ವಿ ಕಂಡಿರ್ತಕ್ಕಂತಹ ನಾಯಕರಾಗಿರ್ತಕ್ಕಂತಹ ಜನಾಬ್ ಮೊಹಮ್ಮದ್ ಮುಕ್ಕಚೇರಿ ಇವರನ್ನು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇರುವಂತಹ ಇನ್ನೋರ್ವ ಕೌನ್ಸಿಲರ್, ಉಳ್ಳಾಲ ನಗರಸಭೆ ಕೌನ್ಸಿಲರ್ ಜನಾಬ್ ಇಬ್ರಾಹಿಂ ಖಲೀಲ್, ಅದೇ ರೀತಿ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಮಾಜಿ ಅಧ್ಯಕ್ಷರು, ಸಾಮಾಜಿಕ ರಂಗದಲ್ಲಿ ಬಹಳಷ್ಟು ಯಶಸ್ವಿ ಹೊಂದಿರತಕ್ಕಂತಹ ನಾಯಕರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಇಬ್ರಾಹಿಂ ಖಲೀಲ್ ಕೌನ್ಸಿಲರ್ ಉಳ್ಳಾಲ ನಗರಸಭೆ ಇವರನ್ನು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ತಮಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕೊನೆಯದಾಗಿ ನಮ್ಮೊಂದಿಗಿರುವಂತಹ ಇನ್ನೋರ್ವ ಅತಿಥಿಗಳು ಅಬೂಬಕರ್, ಉಪಾಧ್ಯಕ್ಷರು MFC, ಅದೇ ರೀತಿ ದರ್ಗಾ ಸಮಿತಿ ಸದಸ್ಯರು, ಇವರಿಗೆ ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 1989ರಲ್ಲಿ ಸ್ಥಾಪನೆಗೊಂಡಂತಹ ತಂಡ ಮೊಕ್ಕಚೇರಿ ಫ್ರೆಂಡ್ ಸರ್ಕಲ್ ಕ್ರೀಡಾ ರಂಗದಲ್ಲಿ ಬಹಳಷ್ಟು ಯಶಸ್ವಿ ಹೊಂದಿರತಕ್ಕಂತಹ ತಂಡ. ಕ್ರೀಡೆ ಎನ್ನುವಂತಹ ನಾಮ ಕೇಳಿದಾಗ ಬರುವಂತಹ ಪ್ರಥಮ ಹೆಸರು ಅದು MFC ಮುಕ್ಕಚೇರಿ. ಕ್ರಿಕೆಟ್ ರಂಗದಲ್ಲಿ ಯಶಸ್ವಿ ಹೊಂದಿರತಕ್ಕಂತಹ ತಂಡ, ಹಲವಾರು ಬಹುಮಾನವನ್ನು ತನ್ನ ಕೊರಳಿಗೆ ಗಿಟ್ಟಿಸಿಕೊಂಡಂತಹ ತಂಡ MFC ಮುಕ್ಕಚೇರಿ. ಇದೀಗ ಅವರ ಆಯೋಗದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಾಗಿ ಬರ್ತಾ ಇದೆ. ಕ್ರೀಡಾ ರಂಗದಲ್ಲಿ ಗುರುತಿಸಿಕೊಂಡು ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾಗದೆ ಪ್ರತಿ ರಂಗದಲ್ಲಿ ಕೂಡ ಹೆಸರು ಪಡೆದಿರುವಂತಹ ಸಂಘ MFC ಮುಕ್ಕಚೇರಿ. ಬ್ಲಡ್ ಡೊನೇಷನ್ ಕ್ಯಾಂಪ್, ಮುಂಜಿ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಹಾಯದಾನ, ಅದೇ ರೀತಿ ಬಡವರ ಪಾಲಿನ ಆಶಾಕಿರಣವಾಗಿ ಹೊಂದಿರತಕ್ಕಂತಹ ಸಂಘ ಇದ್ರೆ ಉಳ್ಳಾಳದಲ್ಲಿ ಅದು MFC ಮುಕ್ಕಚೇರಿ ಫ್ರೆಂಡ್ ಸರ್ಕಲ್. ಇವರಿಗೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ನೀಡಬೇಕು. ಅದೇ ರೀತಿ ಒಂದೇ ವಾಕ್ಯದಲ್ಲಿ ಬಂದಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮೊಂದಿಗಿರುವಂತಹ ಕೌನ್ಸಿಲರ್ ಉಳ್ಳಾಲ ನಗರ ಸೇವಾ ಜನಾಬ್ ಇಬ್ರಾಹಿಂ ಖಲೀಲ್ ಇವರು ಶುಭಾಶಯನ್ನು ನುಡಿಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಂ ಅಲಾ ರಸೂಲಿಲ್ ಅಮೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಬಿ ಹ್ಯೂಮನ್ ಮತ್ತು ಮುಕ್ಕಚೇರಿ ಫ್ರೆಂಡ್ ಸರ್ಕಲ್ ಇವರು ಆಯೋಜಿಸಿರುವಂತಹ ಈ ಒಂದು ರಕ್ತದಾನ ಶಿಬಿರದ ಕಾರ್ಯಕ್ರಮಕ್ಕೆ ಬಂದಂತಹ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ MFCಯ ಸದಸ್ಯರು, ಅದೇ ರೀತಿ ಬಿ ಹ್ಯೂಮನ್ ಇದರ ಕಾರ್ಯಕರ್ತರು, ಇವತ್ತು ರಕ್ತದಾನ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ರಕ್ತದಾನ ಎಂದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸಿದರೆ ಎಲ್ಲ ಮಾನವರ ಎಷ್ಟೋ ಜೀವವನ್ನು ಉಳಿಸಿದಂತಹ ಪುಣ್ಯ ಅವರಿಗೆ ಬರ್ತದೆ. ಆದ್ದರಿಂದ ರಕ್ತದಾನಕ್ಕೆ ಎಲ್ಲರೂ ಮುಂದೆ ಬರಬೇಕೆಂದು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಬ್ಬ ವ್ಯಕ್ತಿ ಎಷ್ಟು ಪ್ರಮಾಣದಲ್ಲಿ ರಕ್ತದಾನ ಮಾಡ್ತಾನೆ ಅಷ್ಟೇ ಪ್ರಮಾಣದಲ್ಲಿ ಒಂದೇ ದಿವಸದಲ್ಲಿ ಅವನ ದೇಹ ಸೇರುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಆದ್ದರಿಂದ ಇವತ್ತು ಈ ಬಿ ಹ್ಯೂಮನ್ ಮತ್ತು MFC ಅವರು ಮಾಡಿದ ಕೆಲಸ ಜನ ಸಾಯುವವರೆಗೂ ನೆನಪಿಡುವಂಥ ಕೆಲಸ. ನನಗೆ ಇಷ್ಟೇಲಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಶುಭಾಶಯ ನೆರವೇರಿಸಿಕೊಡುವಂತಹ ನಮ್ಮ ನಾಯಕರು UPL ಪ್ರಥಮ ಬಾರಿ ನಡೆಸುವ ಮೂಲಕ ಕರ್ನಾಟಕದಲ್ಲಿ ಒಂದು ಹೆಸರು ಪಡೆದಿರುವಂತಹ UPL ಉಳ್ಳಾಲ ಪ್ರೀಮಿಯರ್ ಲೀಗ್ ಇದರ ಪ್ರಸಿದ್ಧಿ ಇವರ ಮುಂಚೂಣಿ ಆಗಿರ್ತಕ್ಕಂತಹ ಖಲೀಲ್
ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಜನಾಬ್ ಮೊಹಮ್ಮದ್ ಮುಕಚೇರಿ, ಕೌನ್ಸಿಲರ್ ಉಲಾರ್ ನಗರ್. ಜನಾಬ್ ಆಸಿಫ್ ಡೀಲ್ಸ್, ಸಮಾಜ ಸೇವಕರು, ಅದೇ ರೀತಿ ಬೀಯಿಂಗ್ ಹ್ಯೂಮನ್ ಇದರ ಮುಖ್ಯ ವ್ಯಕ್ತಿಗಳಾಗಿರ್ತಕ್ಕಂತಹ ಆಸಿಫ್ ಡೀಲ್ಸ್ ಅವರು ಶುಭಾಶಯ ನುಡಿಬೇಕಾಗಿದೆ. ಶ್ರೀಮತಿ ಸಪ್ನಾ ಹರೀಶ್, ಕೌನ್ಸಿಲರ್ ಉಲ್ಲಾಲ ನಗರಸಭಾ, ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕು. ಉಲ್ಲಾಲ ಪೊಲೀಸ್ ಠಾಣೆ ಉಲ್ಲಾಲ ಶ್ರೀ ಸಂದೀಪ್ GS ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಹಳಷ್ಟು ಪ್ರೀತಿಪೂರ್ವಕವಾಗಿ ಮೈಕ್ ಪಾಯಿಂಟ್ಗೆ ಆಹ್ವಾನವನ್ನು ಕೋರ್ತಾ ಇದ್ದೇವೆ. ನಿಮಗೂ ಸ್ವಾಗತ ಹಾಗೂ ಇರುವಂಥ ಎಲ್ಲ ಗಣ್ಯರಿಗೂ ಸ್ವಾಗತ ಹೇಳುತ್ತಾ, ಈ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಇದನ್ನು ಯಾವಾಗಲೂ ಜನರು ನೆನಪಿಸಿಕೊಳ್ಳುವಂಥ ಕೆಲಸ. ಹಾಗೆ ಇವತ್ತು ಮಳೆ ಇದೆ, ಜನರು ಎಲ್ಲ ಮನೆಯೊಳಗಿದ್ದಾರೆ, ಯಾರನ್ನು ಕಾಣ್ತಾ ಇಲ್ಲ, ಬರ್ಬೋದು ಇನ್ಶಾ ಅಲ್ಲಾ. ಮತ್ತು ಬೇರೆ ಏನು ವಿಶೇಷವಾಗಿ ಏನು ಹೇಳಲಿಕ್ಕಿಲ್ಲ. ಖಲೀಲುಲ್ಲಾಹ್ ಅವರು ಹೇಳಿದಾಗೆ ಈ ರಕ್ತದಾನ ಎಂದರೆ ಒಂದು ಮಹತ್ವದ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಂಥ ತುಂಬ ಕೆಲಸಗಳನ್ನು ತುಂಬ ಸಂಘ ಸಂಸ್ಥೆಗಳು ಇಲ್ಲಿವೆ, ಎಲ್ಲ ಒಗ್ಗಟ್ಟಾಗಿ ಮಾಡಬೇಕಂತ ಕೆಲಸ. ಮಕ್ಕಳಿಗೂ ಎಜುಕೇಷನಲ್ಲಿಯೂ ಕೂಡ, ಅದಲ್ಲದೆ ಡ್ರಗ್ಸ್ ಅವೇರ್ನೆಸ್ಸನ್ನು ಕೊಡುವುದು ನಮ್ಮ ಮುಖ್ಯವಾದ ಕೆಲಸ ಅಂತ ನಾನು ಹೇಳಿಕೊಳ್ಳುತ್ತಾ, ನನಗೆ ಇಲ್ಲಿ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ 2 ನಿಮಿಷಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದೀಗಾಗಲೇ ನಮ್ಮೊಂದಿಗೆ ಸೇರಿದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಉಲ್ಲಾಲ ಪೊಲೀಸ್ ಠಾಣೆ, ಉಲ್ಲಾಳದಲ್ಲಿ ಸೌಹಾರ್ದಕ್ಕೆ ಬೀಜ ಬಿತ್ತಿದಂತಹ ನಮ್ಮ ಪೊಲೀಸ್ ಠಾಣಾಧಿಕಾರಿ, ಸೌಹಾರ್ದಕ್ಕಾಗಿ ಪ್ರತಿ ಬಾರಿಯೂ ಕೂಡ ಧ್ವನಿ ಎತ್ತುವಂತಹ ನಮ್ಮ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂತಹ ಶ್ರೀ ಸಂದೀಪ್ GS ಇವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ತಮ್ಮನ್ನು ಮೈಕ್ ಪಾಯಿಂಟ್ಗೆ ಆಹ್ವಾನವನ್ನು ಕೋರ್ತಾ ಇದ್ದೇವೆ. ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸಾರ್ವಜನಿಕರೇ, ಏನು ಮುಕ್ಕಚೇರಿ ಫ್ರೆಂಡ್ ಸರ್ಕಲ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವರ ಅಸೋಸಿಯೇಷನ್ನಲ್ಲಿ ಏನು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಇವತ್ತು ಈಗಾಗಲೇ ಹೇಳಿದಾಗೆ ಎಲ್ಲ ಯುವಕರು ಏನು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಮತ್ತು ಗಾಂಜಾ ಸೇವನೆ, ಮದ್ಯಪಾನ, ಬೇರೆ ಒಂದು ಅಂಥ ಇದರಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಯುವಕರು. ಅಂಥ ಒಂದು ಕಾಲದಲ್ಲಿ ಈ ನಮ್ಮ ಮುಕ್ಕಚೇರಿ ಫ್ರೆಂಡ್ ಸರ್ಕಲ್ ಅಂಥದ್ದು ಮತ್ತು ಇನ್ನು ಕೆಲವು ಸಂಘಟನೆಗಳು ಅಥವಾ ಕೆಲವು ಒಂದು ಅಸೋಸಿಯೇಷನ್ ಅವ್ರು ಮಾಡಿಕೊಂಡು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಾನು ಗಮನಿಸಿದ್ದೀನಿ. ಆದರೂ ಕೂಡ ನಾನು ಎಷ್ಟೇ ಬ್ಯುಸಿ ಇದ್ದರೂ ಸಹಿತ ಈ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ಕೊಳ್ಬಾರ್ದು ಅಂತೇಳಿ ನಾನು ಬಂದು ಒಂದು 5 ನಿಮಿಷ ಒಂದು ಒಳ್ಳೆಯ ಮಾತನ್ನು ಹೇಳಿ ಹೋಗಲಿಕ್ಕೆ ಬಂದಿದ್ದೇನೆ. ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಆಗಬೇಕು ಮತ್ತು ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಬೇಕು. ಯಾಕಂದರೆ ಒಂದು ರಕ್ತದಾನ ಮಾಡೋದಂದರೆ ಒಂದು ಜೀವ ಉಳಿಸ್ದಂಗೆ. ಯಾಕೆ ಎಷ್ಟೋ ಸಂದರ್ಭಗಳಲ್ಲಿ ರಕ್ತ ಇಲ್ಲದಲೇ ಸಮಸ್ಯೆ ಉದ್ಭವಿಸ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಸಹಿತ ರಕ್ತದಾನವನ್ನು ಮಾಡಬೇಕು. ಯುವಕರು ಹೆಚ್ಚೆಚ್ಚು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ದುಶ್ಚಟದಿಂದ ಮತ್ತು ಕೆಟ್ಟವರ ಸಹವಾಸದಿಂದ ದೂರ ಇರಬೇಕು. ತಮ್ಮ ಒಳ್ಳೆ ಕಡೆಗೆ ಅವರ ಜೀವನ ಶೈಲಿ ಬದಲಾವಣೆ ಆಗಬೇಕು. ಈ ನಿಟ್ಟಿನಲ್ಲಿ ಮುಕ್ಕಚೇರಿ ಫ್ರೆಂಡ್ ಸರ್ಕಲ್ ಅವರಿಗೆ ನನ್ನ ಬೆಂಬಲ ಇದೆ. ಅವರು ಇನ್ನೂ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಅಂದರೆ ಒಳ್ಳೆಯ ಕಾರ್ಯಕ್ರಮ, ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಇರ್ಬೋದು. ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಇಲ್ಲಿ ನಮ್ಮ ಮಂಗಳೂರು ಭಾಗದಲ್ಲಿ, ಉಡುಪಿ ಭಾಗದಲ್ಲಿ ಎಷ್ಟೋ ಗೌರ್ಮೆಂಟ್ ಸರ್ಕಾರಿ ಕೆಲಸಕ್ಕೆ ಸೇರ್ತಕ್ಕಂಥ ಮಕ್ಕಳು ಭಾರಿ ಕಮ್ಮಿ ಇದ್ದಾರೆ. ಉದಾಹರಣೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕಿರೋರೆಲ್ಲ ಬಿಜಾಪುರ ಮತ್ತು ಬಾಗಲಕೋಟೆ, ಹುಬ್ಳಿ ಸೈಡ್ನವರು. ಯಾಕಂದರೆ ಇಲ್ಲಿ ಸ್ಥಳೀಯರು ಅಪ್ಲೈ ಮಾಡ್ತಾ ಇಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಇರ್ಬೋದು ಅಥವಾ ಬೇರೆ ಸರ್ಕಾರಿ ಕೆಲಸ, ರೆವೆನ್ಯೂ ಇಲಾಖೆ ಇರ್ಬೋದು, ಮತ್ತೊಂದು ಇಲಾಖೆ ಇರ್ಬೋದು. ಇಲ್ಲಿನ ಇಲಾಖೆ, ಇಲ್ಲಿನ ಅವರು ಪೊಲೀಸ್ ಆಗಲಿ ಅಥವಾ ಮತ್ತೊಂದು ಸರ್ಕಾರಿ ಕಚೇರಿಗಳಿಗೆ ಬಂದರೆ ನಿಮ್ಮ ಜೊತೆ ಒಡನಾಟ ಚೆನ್ನಾಗಿರ್ತದೆ. ಯಾಕಂದರೆ ಕೆಲವರಿಗೆ ಭಾಷೆ ಬರೋದಿಲ್ಲ, ಈಗ ತುಳು ಭಾಷೆ ಬರೋದಿಲ್ಲ, ಅಲ್ಲಿ ಭಾಷೆ ಇಲ್ಲಿ ಭಾಷೆಗೂ ಡಿಫ್ರೆನ್ಸ್ ಆಗ್ತದೆ. ನಿಮ್ಮ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಸ್ವಲ್ಪ ರಫ್ ಭಾಷೆ, ಇಲ್ಲಿ ಸರಿ ಬರೋದಿಲ್ಲ. ಹಾಗಾಗಿ ನಾನು ಎಲ್ಲರ ಹತ್ರ ಕಳಕಳಿಯಾಗಿ ಬೇಡ್ಕೊಳ್ಳೋದೇನೆಂದರೆ, ಇಲ್ಲಿನ ಹುಡುಗರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ, ಸರ್ಕಾರಿ ಕೆಲಸ, ಪೊಲೀಸ್ ಕೆಲಸ ಇರ್ಬೋದು, ರೆವೆನ್ಯೂ ಇಲಾಖೆಯಲ್ಲಿ ಕೆಲಸ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಇದೆ, ಅದ್ರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಓದಬೇಕು, ಯಾವ ರೀತಿ ತಯಾರಿ ನಡೆಸಬೇಕು, ಅದು ಆದಲ್ಲಿ
ಹೆಚ್ಚೆಚ್ಚಾಗಿ ನೀವು ಬೇರೆ ಬೇರೆ ಇಲಾಖೆಗಳಿಗೆ ಇಲ್ಲಿನ ಸ್ಥಳೀಯರು ಸೇರ್ಪಡೆ ಆಗಬೇಕು. ಸ್ಥಳೀಯರು ಸೇರ್ಪಡೆ ಆದಾಗ ಸ್ಥಳೀಯರ ಸಮಸ್ಯೆಗಳನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ, ಅವರ ಭಾಷೆ ಒಟ್ಟಿಗೆ ಹೊಂದಾಣಿಕೆ ಆಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲೂ ಸಹಿತ ಸ್ವಲ್ಪ ಅರಿವನ್ನು ಎಲ್ಲರ ಹತ್ರ ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ನಾನು ಕೂಡ ಬಂದು ಮಾತಾಡಿ ನನ್ನ ಇದನ್ನು ಕೊಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ, ಈಗ ಏನು ಮುಂದಿನ ಬಕ್ರೀದ್ ಹಬ್ಬ ಇದೆ, ಅದೆಲ್ಲರಿಗೂ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಹಿಂದೆ ನಿನ್ನೆ ಪೊಲೀಸ್ ಆಯುಕ್ತರು ಬಕ್ರೀದ್ ಹಬ್ಬದ ಸಂಬಂಧ ಒಂದು ದರ್ಗಾದಲ್ಲಿ ಒಂದು ಮೀಟಿಂಗ್ ಮಾಡಿದರು. ಮೀಟಿಂಗ್ ಮಾಡಿ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಆ ಸೂಚನೆಗಳು ಬರ್ತದೆ, ಅಂದರೆ ಯಾವ ರೀತಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ ಯಾವ ರೀತಿ ಬಕ್ರೀದ್ ಹಬ್ಬವನ್ನು ಆಚರಿಸ್ಕೊಳ್ಬೇಕು, ಮತ್ತು ಯಾಕಂದ್ರೆ ಬಕ್ರೀದ್ ಹಬ್ಬನ ಆಚರಿಸ್ಬೇಕು, ಅದೇ ರೀತಿ ಕೋವಿಡ್ ಮಾರ್ಗಸೂಚಿ ಪ್ರಕಾರ ಏನೇನು ನಾರ್ಮ್ಸ್ ಇದೆ ಆ ಪ್ರಕಾರ ಎಲ್ಲ ನಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. For your wonderful words and addressing the crowd. And next, Mr. ಸುಹೇಲ್ ಕಂದಕ್. ಕೋವಿಡ್ ಕಾಲಘಟ್ಟದಲ್ಲಿ ನಾಯಕರು ಯುವಕರ ಪಡೆಯನ್ನು ಸೃಷ್ಟಿಸಿ ಕೋವಿಡ್ ರಂಗದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಹೊಂದಿರತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಹಸೀನರಾಗಿರುವಂಥ ಈ ಒಂದು ಮುಖಚೇರಿ ಫ್ರೆಂಡ್ ಸರ್ಕಲ್ ಇದರ ಅಧ್ಯಕ್ಷರು, ಅದೇ ರೀತಿ ಈ ಭಾಗದ ಗೌರವಾನ್ವಿತ ಕಾರ್ಪೊರೇಟರ್ಗಳು, ಟೀಮ್ ಬಿ ಹ್ಯೂಮನ್ ಇದರ ಸ್ಥಾಪಕ ಅಧ್ಯಕ್ಷರಾದಂಥ ನನ್ನ ಸಹೋದರರಾದ ಆಸಿಫ್ರವರು, ಅದೇ ರೀತಿ ಈ ಒಂದು ಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಸಂದೀಪ್ರವರು, ನನ್ನೆಲ್ಲ ಆತ್ಮೀಯ ಸಹೋದರರು ನಾಸಿರ್ರವರು, ಮನ್ಸೂರ್ರವರೆಲ್ಲರಿಗೂ ಈ ಒಂದು ಟೀಮ್ ಬಿ ಹ್ಯೂಮನ್ ಹಾಗೂ MFC ಇದರ ಸಹಯೋಗದೊಂದಿಗೆ, ಅದೇ ರೀತಿ ರೆಡ್ ಕ್ರಾಸ್ನ ಪ್ರವೀಣ್ನವರ ಇರುವಿಕೆಯನ್ನು ಗುರುತಿಸಿಕೊಂಡು, ಬಹುಶಃ ಇವಾಗಲೇ ಎಲ್ಲ ನಮ್ಮ ಹಿರಿಯರು ಮಾತಾಡಿದ್ದಾರೆ, ಜಾಸ್ತಿ ಮಾತಾಡುವಂಥ ಸಂದರ್ಭ ಅಲ್ಲದಿದ್ದರೂ ಕೆಲವೊಂದು ವಿಚಾರಗಳ ಬಗ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಮನುಷ್ಯ ಈ ಭೂಮಿಗೆ ಬಂದ ಮೇಲೆ ಜನನ ಹಾಗೂ ಮರಣ ಇದು ಖಚಿತ. ಈ ಜನನ ಹಾಗೂ ಮರಣದ ನಡುವೆ ನಾವು ಏನನ್ನು ಸಮಾಜಕ್ಕೆ ಕೊಡಲು ಬಯಸುತ್ತೇವೆಯೋ ಅದು ಒಬ್ಬ ಉತ್ತಮ ಸಮಾಜದ ಒಬ್ಬ ಪ್ರಜೆಯಾಗಿ ಬಹುಶಃ ನಾವೆಲ್ಲರೂ ಈ ಸಮಾಜಕ್ಕೆ ತಮ್ಮ ಸೇವೆಯನ್ನು ಕೊಟ್ಟರೆ, ಇವಾಗಲೇ ಸಂದೀಪ್ ಸರ್ ಹೇಳಿದವರಂತ ಮಾತು ಇನ್ನೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂತ ಹೇಳಿದರೆ, ಕೆಟ್ಟವರು ಕಮ್ಮಿ ಆಗುವರು, ಒಳ್ಳೆಯವರು ಜಾಸ್ತಿ ಆಗುವಂಥ ಒಂದು ಸಂದರ್ಭ ಬಹುಶಃ ಈ ಸಮಾಜದಲ್ಲಿ ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ಬೋದು. ಇವತ್ತೊಂದು ಬಹಳ ಸಂತೋಷಕರ ವಿಚಾರ ಏನಂತ ಹೇಳಿದರೆ, ಈ ಭಾಗದ ಠಾಣಾಧಿಕಾರಿಗಳೊಂದು ಮಾತನ್ನು ಹೇಳಿದರು. ಏನಂತ ಹೇಳಿದರೆ, ನಮ್ಮವರು ಪೊಲೀಸ್ ಇಲಾಖೆಯಲ್ಲಾಗಲಿ ಈ ಭಾಗದಲ್ಲಿ ಅಥವಾ ಇತರ ಸರ್ಕಾರಿ ಕೆಲಸಗಳಲ್ಲಾಗಲಿ ಕಾಣಲಿಕ್ಕೆ ಕಡಿಮೆ ಸಿಗ್ತಾರೆ ಅಂತ ಹೇಳಿದರು. ನಾವು ಭಾಳಷ್ಟು ವರ್ಷಗಳಿಂದ ಇದಕ್ಕೆ ಒಂದು ಬುನಾದಿಯನ್ನು ಹಾಕಿದರೂ ಬಹುಶಃ ನಮಗೆ ಸೂಕ್ತವಾದ ಒಂದು ರಿಸಲ್ಟ್ ಸಿಗಲಿಲ್ಲ ಎಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹುಶಃ ಜಮಾತ್ ಮಟ್ಟದಲ್ಲಿ, ಅದೇ ರೀತಿ ರಾಜಕೀಯ ಹಾಗೂ ಇತರ ಧಾರ್ಮಿಕ ನಾಯಕರ ಒಗ್ಗೂಡುವಿಕೆಯಿಂದ, ಅದೇ ರೀತಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅವರು ಕೂಡ ಈಗ ಹೇಳಿದರು, ಅವರಂಥ ನಾಯಕರು ಅದೇ ಅಧಿಕಾರಿಗಳು ಒಂದಾಗಿ ನಮಗೆ ಇದಕ್ಕೆ ಒಂದು ಸೂಕ್ತ ಮಾರ್ಗದರ್ಶನ ನೀಡಿದ್ದಲ್ಲಿ ಖಂಡಿತವಾಗಿಯೂ ನಮಗೆ ಅದನ್ನು ಸಾಧಿಸಲು ಸಾಧ್ಯ ಇದೆ ಎಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಟುಗೆದರ್ ವಿ ಪ್ರೋಗ್ರೆಸ್ ಅಂತ ಹೇಳ್ತೇವೆ. ಯಾವಾಗಲೂ ನಾವು ಒಂದಾದರೆ ಆರಂಭ, ಆ ಆರಂಭದಲ್ಲಿ ನಾವು ಒಗ್ಗೂಡುವಿಕೆಯಿಂದ ನಮ್ಮ ಅಹಂಕಾರ ಅಥವಾ ನಮ್ಮ ಇತರ ಯಾವುದೇ ದ್ವೇಷವನ್ನು ಬದಿಗಿಟ್ಟು ಕೆಲಸ ಮಾಡಿದರೆ ನಿಜವಾಗಿಯೂ ನಮಗೆ ಬೇಕಾದಂಥ ಅಭಿವೃದ್ಧಿ ಅಥವಾ ರಿಸಲ್ಟನ್ನು ಸಾಧಿಸಲು ಸಾಧ್ಯವಿದೆ. ಬಹುಶಃ ಇವತ್ತು ನಾವೆಲ್ಲರೂ ಕಾಣ್ತೇವೆ, ಅಲ್ಲಲ್ಲಿ ಯುವಕರು ಒಟ್ಟಿಗೆ ಸೇರಿಕೊಂಡು ಒಂದೊಂದು ತಂಡ ಕಟ್ಟಿಕೊಂಡು ವಿವಿಧ ರೀತಿಯ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ಸಮಾಜಕ್ಕೆ ಬಹಳ ಉತ್ತಮವಾದ ಒಂದು ಸಂದೇಶವನ್ನು ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅದೇ ರೀತಿ MFC ಹಾಗೂ ನೀವೆಲ್ಲ ಸಹೋದರರು ಸೇರಿಕೊಂಡು ಇವತ್ತೊಂದು ಉತ್ತಮ ಕಾರ್ಯಕ್ಕೆ ನಾಂದಿ ಹಾಡಿದ್ದೀರಿ. ಭಗವಂತನು ನಮಗೆಲ್ಲರಿಗೂ ಇದರ ಒಂದು ಪ್ರತಿಫಲವನ್ನು ಆಖಿರತ್ನಲ್ಲಿ ನೀಡಲಿ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಹಿರಿಯರಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ವಂದನೆಗಳನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಆಗ ನುಡಿಯಲಿದ್ದಾರೆ ಜನಾಬ್ ಮೊಹಮ್ಮದ್ ಮುಖಚೇರಿ, ಕೌನ್ಸಿಲರ್ ಉಲಾರ್ ನಗರಸಭಾ. ಅದೇ ರೀತಿ ನಮ್ಮೊಂದಿಗೆ ಆಗಮಿಸಿರ್ತಕ್ಕಂತಹ ರೆಡ್ ಕ್ರಾಸ್ ಇದರ ಮುಖ್ಯಸ್ಥರು ಪ್ರವೀಣ್, ದಯವಿಟ್ಟು ತಾವುಗಳು ವೇದಿಕೆ ಆಗಮಿಸಬೇಕು.
ನೀಡಿ ಇವರನ್ನು ವೇದಿಕೆಗೆ. ಸಲಾಮ್ ಅಲೈಕುಂ. ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಎಲ್ಲರ ಉಸ್ತಾದವರುಗಳೇ, MFC ಅದರ ಅಧ್ಯಕ್ಷರಾಗಿದ್ದುಕೊಂಡು ಯಾವ ರೀತಿಯಲ್ಲಿ ಬಹಳಷ್ಟು ಕಷ್ಟಪಟ್ಟು ಕೊಲಂಬಸ್ ಎಂಬವನು ಅಮೆರಿಕಾವನ್ನು ಕಂಡು ಹುಡುಕುತ್ತಾನೋ ಅದೇ ರೀತಿ MFCಯನ್ನು ಒಂದು ದಡ ಸೇರಿಸುವಲ್ಲಿ ಪ್ರಯತ್ನ ಪಡುತ್ತಿರತಕ್ಕಂತಹ ನನ್ನ ಆತ್ಮೀಯ ಮಿತ್ರರು, ಬಹಳಷ್ಟು ಹಿರಿಯರು, ನಮ್ಮ ಎಲ್ಲ ಯುವಕರನ್ನು ಸಂಯೋಜನೆ ಮಾಡಿಕೊಂಡಿರತಕ್ಕಂತಹ ನಮ್ಮ ಪ್ರೀತಿಯ ಹಾಜಿ ಅಬ್ದುಲ್ ರಜಾಕ್ ಹಾಜಿಯವರೇ, ಅದೇ ರೀತಿ ಈಗಾಗಲೇ ಮಾತಾಡಿದಂತಹ ರಾಜಕೀಯ ನೇತಾರರಾದಂತಹ ಪ್ರಸಿದ್ಧ ಯುವ ನಾಯಕರಾದಂತಹ ಸುಹೈಲ್ ಕಂದಕ್ರವರೇ, ಅದೇ ರೀತಿ ಪೊಲೀಸ್ ಎಂಬ ಒಂದು ಶಬ್ದದಲ್ಲಿ 5 ಅರ್ಥ ಬರ್ತದೆ. P ಅಂತ ಹೇಳಿದರೆ ಪೊಲೈಟ್ನೆಸ್, O ಅಂತ ಹೇಳಿದರೆ ಆರ್ಡರ್, L ಅಂತ ಹೇಳಿದರೆ ಲಾಯಲ್ಟಿ, I ಅಂತ ಹೇಳಿದರೆ ಇನ್ಸ್ಪೆಕ್ಷನ್, C ಅಂತ ಹೇಳಿದರೆ ಕಮಾಂಡ್, E ಅಂತ ಹೇಳಿದರೆ ಎಜುಕೇಶನ್ ಎಂಬ ಒಂದು ಅರ್ಥದಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ನಮ್ಮ ಯುವಕರೊಟ್ಟಿಗೆ ಬೆರೆತುಕೊಂಡು ಸಮಾಜದಲ್ಲಿ ದ ಲಾ ಅಂಡ್ ಆರ್ಡರ್ ಎಂಬ ಪರಿಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ MFC ಅವರು ಕರೆದ ಮೇರೆಗೆ ಯುವಕರೊಟ್ಟಿಗೆ ಯುವಕನಾಗಿ, ಸಾಮಾಜಿಕ ಕಾರ್ಯಕರ್ತರೊಟ್ಟಿಗೆ ಸಾಮಾಜಿಕ ಕಾರ್ಯಕರ್ತನಾಗಿ ನಮ್ಮ ಸಂದೀಪ್ ಸರ್ ಅವರು ದ ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ಉಳ್ಳಾಲ ಪೊಲೀಸ್ ಠಾಣೆ ಇವರು ಬಂದಿದ್ದಾರೆ. ಹೀಗೆ ಬೆರೆತರೆ ಬಹಳಷ್ಟು ಸಮಾಜದಲ್ಲಿ ನಮ್ಮ ಶಾಂತಿ ಸುವ್ಯವಸ್ಥೆ ಕಾಪಾಡಬಹುದು. ಇನ್ಸ್ಪೆಕ್ಟರ್ ಸರ್ ಅವರೇ, ನಾನು ಉಳ್ಳಾಲ ಪೊಲೀಸ್ ಠಾಣೆ ಒಬ್ಬ ಸೀನಿಯರ್ ಸಿಟಿಸನ್ ಕಮಿಟಿ ಮೀಟಿಂಗ್ ಮೆಂಬರ್. ಐ ಆಮ್ ಆಲ್ವೇಸ್ ಪಾರ್ಟಿಸಿಪೇಟ್ ಆಲ್ ದಿ ಮೀಟಿಂಗ್ ಆಫ್ ದ ಪೊಲೀಸ್ ಸ್ಟೇಷನ್. ತಮ್ಮಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಉಳ್ಳಾಲ ಪೊಲೀಸ್ ಠಾಣೆಗೆ ಬಂದಂಥ ಹಲವಾರು ಇನ್ಸ್ಪೆಕ್ಟರ್ಗಳು ಇಲ್ಲಿ ಬಹಳಷ್ಟು ಬೇಗ ಪ್ರಮೋಷನ್ ಹೊಂದಿದ್ದಾರೆ. ಉದಾಹರಣೆಗೆ ಈ ಹಿಂದಿನ ACP ಸುಭಾಷ್ ಚಂದರ್ ಅವರು ಉಳ್ಳಾಳದಲ್ಲಿ ಇನ್ಸ್ಪೆಕ್ಟರ್ ಆಗಿ ಮತ್ತೆ ACP ಆದರು. ಅದೇ ರೀತಿ ಈ ಹಿಂದಿನ ಇನ್ಸ್ಪೆಕ್ಟರ್ ಜಗನ್ನಾಥ್ ಅವರು ಉಳ್ಳಾಳದಲ್ಲಿ ಇನ್ಸ್ಪೆಕ್ಟರ್ ಆಗಿ ಮತ್ತೆ ACP ಆದರು. ಅದೇ ರೀತಿ ತಾವು ಕೂಡ ಮುಂದೆ ತಮ್ಮ ಭವಿಷ್ಯದಲ್ಲಿ ಉಳ್ಳಾಳಕ್ಕೆ ಬಂದು ಮೇಲೆ ಮೇಲೆ ಏರುತ್ತಾ ಹೋಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂತ ಹೇಳಿದರೆ, ನಾನು ಸಣ್ಣಂದಿನಿಂದ ಐ ಆಮ್ ಎ NCC ಸ್ಟೂಡೆಂಟ್, ನ್ಯಾಷನಲ್ ಕ್ಯಾಡೆಟ್ ಕೋರ್, ಕ್ಯಾಡೆಟ್, ಮಿಡ್ಶಿಪ್ಮೆನ್, ಸಬ್ ಲೆಫ್ಟಿನೆಂಟ್, ಲೆಫ್ಟಿನೆಂಟ್, ಕಮಾಂಡರ್, ಕ್ಯಾಪ್ಟನ್, ರಿಯರ್ ಅಡ್ಮಿರಲ್, ಅಡ್ಮಿರಲ್, ವೈಸ್ ಅಡ್ಮಿರಲ್, ಆ ಒಂದು ಜನರಲ್ಲಿ ಬಂದು ನಮಗೂ ಕೂಡ ವಾಟ್ ಈಸ್ ದ ಫೋರ್ಸ್, ಐ ನೋ ಸಮಥಿಂಗ್ ಅಬೌಟ್ ಇಟ್. ಮಿಸ್ಟರ್ ಸೀಮಂತ್ ಕುಮಾರ್ ಸಿಂಗ್, ವೆನ್ ದ ಕಮಿಷನರ್ ಆಫ್ ಮ್ಯಾಂಗ್ಳೂರ್, he wrote a book, ಮಂಗಳ ರಕ್ಷೆ. ಇದರಲ್ಲಿ ಪೊಲೀಸ್ ಇಲಾಖೆಯ ಸವಿಸ್ತಾರವಾದ ಒಂದು ವಿಷಯವನ್ನು ನಾನು ತುಂಬ ತಿಳಿದುಕೊಂಡಿದ್ದೇನೆ. ನಿನ್ನೆ ರಾತ್ರಿ ನಾನು ಆ ಪುಸ್ತಕವನ್ನು ಓದಿದ್ದೇನೆ. ಅದರಲ್ಲಿ ಮಣಿಯಾಣಿ ಎಂಬ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಫೋಟೋ ಕೂಡ ಉಂಟು. ಬಹಳಷ್ಟು ಮಂಗಳೂರಿನ ರೌಡಿ ನಿಗ್ರಹ ದಳದಲ್ಲಿ ಒಳ್ಳೆಯ ಕಾರ್ಯಚಟುವಟಿಕೆ ಮಾಡಿದವರು. ಅವರ ಜೀವನದ ಅಂತಿಮವನ್ನು ನೋಡಿ ನನಗೆ ಬಹಳ ದುಃಖವಾಯಿತು. ಹೀಗೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೊಳ್ಳೆಯ ಸೇವೆ ಸಲ್ಲಿಸಿದವರು ಭಾರತಿ ಮೇಡಮ್ ಉಳ್ಳಾಳದಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳ ಯಶಸ್ವಿ ಕೊಂಡಂತ ಒಂದೊಬ್ಬ ಲೇಡಿ ಇನ್ಸ್ಪೆಕ್ಟರ್ ಅಂತೇಳಿ ಹೇಳಿ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ, ಹೀಗೆ ಪೊಲೀಸ್ ಇಲಾಖೆಯಲ್ಲಿ ಅನೇಕ ವಿಚಾರಗಳು ಇದೆ. ಅದನ್ನು ಸಮಾಜಕ್ಕೆ ತಿಳಿಸಿಕೊಡುವಂಥ ಯುವಕರಲ್ಲಿ ಮುಂದೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ನಾಗರಿಕರು ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಹೇಳಿ ಒಂದು ಆಹ್ವಾನ ಕೊಟ್ಟಿದ್ದೀರಿ. ಐ ಆಮ್ ವೆರಿ ಮಚ್ ಅಪ್ರಿಸಿಯೇಟೆಡ್. ವಿ ನೀಡ್ ಸಚ್ ಎ ಟೈಪ್ ಆಫ್ ಅಫಿಷಿಯಲ್. ಅದೇ ರೀತಿ ನನ್ನ ಸಹೋದ್ಯೋಗಿನಿ ಉಳ್ಳಾಲ ನಗರ ಸಭೆಯಲ್ಲಿ ಬಹಳಷ್ಟು ಚರ್ಚಾಸ್ಪದ ಮೀಟಿಂಗಲ್ಲಿ ಭಾಗವಹಿಸಿರತಕ್ಕಂತಹ ಖಲೀಲ್ ರವರು ಕೂಡ ನಮ್ಮ ನಗರಸಭೆ ಎಲ್ಲ ಮೀಟಿಂಗಲ್ಲೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಚರ್ಚೆ ಮಾಡತಕ್ಕಂಥ ಒಬ್ಬ ಕೌನ್ಸಿಲರ್ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅವರು ಕೌನ್ಸಿಲರ್ ಅಲ್ಲದಿದ್ದಾಗ ನನ್ನನ್ನು ಕೆಳಗೆ ಮೇಲೆ ಮಾಡಿದಂಥ ಒಬ್ಬ ವ್ಯಕ್ತಿ. ಈಗ ಅವರಿಗೆ ಕೌನ್ಸಿಲರ್ ಅಂತ ಹೇಳಿದರೆ ಏನು, ಜನರ ಸಮಸ್ಯೆ ಏನು, ಜನರ ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಈಗ ಅವರಿಗೆ ಇದು ಸ್ವಾಭಾವಿಕ. ಈ ಚಾನಲಲ್ಲಿ ಅದು ಪ್ರಕ್ರಿಯೆ ಅನುಭವಿಸಬೇಕು. ಅದೇ ರೀತಿ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಒಳ್ಳೆಯ ಭಾಷಣ ಮಾಡಿದಂಥ ಆಸಿಫ್ ರವರೇ, ನಮ್ಮ ರೆಡ್ ಕ್ರಾಸ್
ಈ ರೆಡ್ ಕ್ರಾಸ್ ಅನ್ನು ಸ್ಥಾಪನೆ ಮಾಡಿದವರು ಚರಿತ್ರೆಯಲ್ಲಿ ಹೆನ್ರಿ ಡ್ಯುನಾಂಟ್, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ಇಚ್ಛೆಪಡುತ್ತೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಉಸ್ತಾದರುಗಳೇ, ಅದೇ ರೀತಿ MFCಯ ನಮ್ಮ ಇನ್ನೊಬ್ಬ ಕಾರ್ಯಕರ್ತ, ಯಾವಾಗಲೂ ಸಮಾಜ ಸೇವೆ ಅಂತ ಹೇಳಿ ಓಡಾಡುತ್ತಿರತಕ್ಕಂತಹ ಒಂದು ಮಾತನ್ನು ಕಡ್ಡಿ ಮುರಿದ ಹಾಗೆ ಹೇಳುವಂತಹ ಬಹಳಷ್ಟು ವಿರೋಧ ಕೂಡ ಕಟ್ಟಿಕೊಳ್ತಾರೆ ಕೆಲವೊಮ್ಮೆ. ಉಲ್ಲಾಲ ದರ್ಗಾ ಸಂಸ್ಥೆಯ ಸದಸ್ಯರು, ನಮ್ಮೆಲ್ಲರ ಹಿರಿಯರು ಆದಂತಹ ಅಬೂಬಕರ್ ಸಾಹೇಬ್ರವರೇ, ಅದೇ ರೀತಿ MFCಯ ಇನ್ನೊಬ್ಬ ಮಿತ್ರ, ನಮ್ಮ ಪಾದರಸದಂತೆ ಕೆಲಸ ಮಾಡತಕ್ಕಂಥ ಅಬ್ದುಲ್ ರೌಫ್ ಸಾಹೇಬ್ರೆ, ಅದೇ ರೀತಿ ನಮ್ಮ ಅಲ್ತಾಫ್ ರವರೇ, ಅದೇ ರೀತಿ ಎಲ್ಲ ನಮ್ಮ ಕ್ಯಾಂಪಲ್ಲೂ ನಮಗೆ ಹುಷಾರಿಲ್ಲದಿದ್ದರೂ ಬಂದು ನಮ್ಮೊಡನೆ ಸೇರಿಕೊಂಡಂತಹ ಇಸ್ಮಾಯಿಲ್ ಸನ್ ಆಫ್ ಇಬ್ರಾಹಿಂ ಫಕೀರ್ ರವರೇ, ಅದೇ ರೀತಿ ಜಬ್ಬಾರ್ ರವರೇ, ಅದೇ ರೀತಿ ಮನ್ಸೂರ್ ರವರೇ, ಅದೇ ರೀತಿ ದೂರದ ಮರಳುಗಾಡಿನ ಸೌದಿ ಅರೇಬಿಯಾದಿಂದ ಬಂದು MFCಯಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಇಲ್ಲಿ ಬಡವರಿಗೆ ಸೇವೆ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ನಿಂತಹ ಅಲ್ತಾಫ್ ಸಾಹೇಬ್ರವರೇ, ಅದೇ ರೀತಿ ನಜೀರ್ ರವರೇ, ಅದೇ ರೀತಿ ಶಿಹಾಬ್ ರವರೇ, ಕೆಲವು ಹೆಸರು ನನಗೆ ಗೊತ್ತಾಗುವುದಿಲ್ಲ, ದಯವಿಟ್ಟು ಕ್ಷಮಿಸಿ. ಪಿನ್ನದಂಡ ತೆರು ನಿಪ್ಪಾಟಿರ್ನಾರು, ಅದೇ ರೀತಿ ನಮ್ಮ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆದಂತಹ ಶಬೀರ್ ರವರೇ, ಅದೇ ರೀತಿ 8 ಗಂಟೆಗೆ ಬರಲಿಕ್ಕಾಗದಿದ್ದರೂ 9:15 ಬಂದಂತಹ ಜಾಫರ್ ರವರೇ, ಅದೇ ರೀತಿ ಮುನೀರ್ ರವರೇ, ಅದೇ ರೀತಿ ನಮ್ಮ ಅಸ್ರಾಫ್ ರವರೇ, ಅದೇ ರೀತಿ ಜಬ್ಬಾರ್ ರವರೇ. MFC ಇನ್ನು ದಯವಿಟ್ಟು ಕ್ಷಮಿಸಿ, ಯಾರಾದರೂ ಹೆಸರು ನನಗೆ ಹೇಳಲಿಕ್ಕೆ ಆಗದೇ ಇದ್ದರೆ ಅವರ ಹೆಸರು ಹೇಳಿದರೆ ಹೇಳಬಹುದು. ಹೀಗೆ MFCಯ ಯುವಕರು ತಂಡೋಪತಂಡವಾಗಿ ಮಲೆಯನ್ನು ಲೆಕ್ಕಿಸದೆ ಕೂಡ ಈ ಒಂದು ರಕ್ತದಾನಕ್ಕೆ ತಾವು ಬಂದು ಭಾಗವಹಿಸುವುದಕ್ಕೆ ತಮಗೆಲ್ಲರಿಗೂ ಈ ಊರಿನ ಪರವಾಗಿ ನಾನು 1000 ಸಲ್ಯೂಟ್ಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರಕ್ತದಾನ ಅಂತ ಹೇಳಿದರೆ ಬ್ಲಡ್ ಡೊನೇಷನ್, ಅದು ಒಬ್ಬ ರೋಗಿಯಾಗಿ ಅಪಘಾತಕ್ಕೀಡಾದಾಗ, ಸರ್ಜರಿ ಆದಾಗ, ಆಕ್ಸಿಡೆಂಟ್ ಆದಾಗ ರಕ್ತದ ಬಹಳ ಅಗತ್ಯ ಇರುತ್ತದೆ. ಈಗ ಆದ್ದರಿಂದ ರಕ್ತವು ಬಹಳ ಅಮೂಲ್ಯವಾದದ್ದು. ವಿಜ್ಞಾನದ ಪುಸ್ತಕವನ್ನು ತೆಗೆದು ನೋಡಿದರೆ ಮನುಷ್ಯ ಜೀವನದಲ್ಲಿ ರಕ್ತದ ಪರಿಚಲನೆಯನ್ನು ನಮಗೆ ಪಾಠ್ಯ ಪುಸ್ತಕದಲ್ಲಿ ತೋರಿಸಿಕೊಟ್ಟವನು ವಿಲಿಯಂ ಹಾರ್ವೆ ಎಂಬ ವಿಜ್ಞಾನಿ. ಅವನು ಮನುಷ್ಯ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ನಮಗೆ 10ನೇ ಕ್ಲಾಸ್ನೆಯೋ 8ನೇ ಕ್ಲಾಸ್ನೆಯೋ ಪಾಠ್ಯ ಪುಸ್ತಕದಲ್ಲಿ ಹೇಳಿಕೊಟ್ಟದ್ದು ನನಗೆ ಈಗ ನೆನಪುಂಟು. ಎಡ ಹೃತ್ಕರ್ಣ ಅಂತ ಹೇಳಿದರೆ ಏನು, ಬಲ ಹೃತ್ಕರ್ಣ ಅಂತ ಹೇಳಿದರೆ ಏನು, ಅಪಧಮಣಿ ಅಂತ ಹೇಳಿದರೆ ಏನು, ಅಭಿಧಮಣಿ ಅಂತ ಹೇಳಿದರೆ ಏನು ಅಂತ ಹೇಳಿ ನಮಗೆ ನಮ್ಮ ಮಾಸ್ಟರ್ನವರು ಹೇಳಿಕೊಟ್ಟದ್ದು. ಅದೇ ರೀತಿ ಇವತ್ತು ಈ ರಕ್ತದಾನಕ್ಕೆ ಬಂದಂತಹ ಎಲ್ಲ ಬಿಳಿ ಶರ್ಟ್ ಅನ್ನು ಹಾಕಿ ಬಂದಂತಹ ಎಲ್ಲ ಸಿಬ್ಬಂದಿಗಳನ್ನು ಐ ಆಮ್ ಒನ್ಸ್ ಅಗೈನ್ ಐ ಆಮ್ ವಾರ್ಮ್ ವೆಲ್ಕಮ್ ಆನ್ ಬಿಹಾಫ್ ಆಫ್ MFC ಸೈಡ್. ಅವರೆಲ್ಲರಿಗೂ ನಾನು ತುಂಬಾ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಬಂಧುಗಳೇ. ಆದ್ದರಿಂದ ಈ ಸಮಾಜವನ್ನು ಕಟ್ಟಲಿಕ್ಕೆ ಎಲ್ಲರೂ ಒಟ್ಟಾಗಿ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿ ನಮಗೆ ಒಳ್ಳೆಯ ರೀತಿಯಲ್ಲಿ ದುಆವನ್ನು ಮಾಡಿಕೊಟ್ಟಂತಹ ಅಲ್ಲಾಹನೊಡನೆ ಈ ಒಂದು ಬಕ್ರೀದಿನ ಒಂದು ಶುಭಾಶಯವನ್ನು ಹೇಳಿ ನಮಗೆ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದಂತಹ ನಮ್ಮ ಮುಖಚೇರಿಯ ಖತೀಬ್ ಸಾಹೇಬರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ನಮಗೆ ಪ್ರತಿ ಶುಕ್ರವಾರ ನಮ್ಮ ಆರೋಗ್ಯಕ್ಕಾಗಿ ಒಳ್ಳೆಯ ದುಆ ಮಾಡಿಕೊಡುವರು. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿ, ಕವಿ BM ಇದ್ದಿನಪ್ಪನವರು ಹೇಳುತ್ತಾರೆ, ನಮಗೆಷ್ಟು ದಿನವಿಹುದು ಅಷ್ಟು ದಿನ ಮನುಜರಂದದಿ ಬಾಲಿ ಸಾಯಲಿರಬೇಕು, ಒಂದೇ ತೊಟ್ಟಿಲಲು ಬೆಳೆದ ಮಕ್ಕಳು ನಾವು, ಪ್ರೇಮ ಸೌಹಾರ್ದದಲ್ಲಿ ಬಾಲಿ ಬದುಕಲೇಬೇಕು ಅಂತ ಹೇಳಿ ಕವಿ BM ಇದ್ದಿನಪ್ಪನವರು ಹೇಳುತ್ತಾರೆ. ಅದೇ ರೀತಿ ಹಿಂದಿಯಲ್ಲಿ ಮಧುಬನ್ ಖುಷ್ಬೂ ದೇತಾ ಹೈ, ಸಾಗರ್ ಸಾವಣ ದೇತಾ ಹೈ, ಜೀನಾ ಉಸ್ಕಾ ಜೀನಾ ಹೈ, ಜೋ ಔರೋ ಕೋ ಜೀವನ ದೇತಾ ಹೈ. ಅದೇ ರೀತಿ MFC ಇಲ್ಲಿ ಕಾರ್ಯ ಚಟುವಟಿಕೆ ಮಾಡುತ್ತಾ ಉಂಟು ಅಂತ ಹೇಳಲಿಕ್ಕೆ ಇಚ್ಛೆ ಪಟ್ಟು ಕೊನೆಯದಾಗಿ ಸಲಾಮತ್ ರಹೆ
ದೋಸ್ತಾನ ಹಮಾರ ಅಂತ ಹೇಳಿಕೊಂಡು, ಬಂಧುಗಳೇ, ಕಳೆದ ಹಲವು ಸಮಯದಿಂದ ಸ್ವಲ್ಪ ಆರೋಗ್ಯದಿಂದ ಹಿನ್ನಡೆಯಾಗಿದೆ. ತಾವೆಲ್ಲರೂ ಬಹಳಷ್ಟು ಪ್ರಾರ್ಥನೆಯನ್ನು, ದುಆವನ್ನು ಮಾಡಿ ಕಳೆದ 30 ವರ್ಷಗಳಲ್ಲಿ ಈ ಸಮಾಜದಲ್ಲಿ ಅವಿರತವಾಗಿ ಉಳ್ಳಾಲ ನಗರಸಭೆಗೆ ನಾನು ಆಯ್ಕೆಯಾಗಿದ್ದರೆ ಅದು ನನ್ನ ಪ್ರಯತ್ನ ಅಲ್ಲ, ಅದು ತಮ್ಮೆಲ್ಲರ ಊರಿನ ಹಿರಿಯರ ಹಾಜಿ UK ಇಬ್ರಾಹಿಂರಂಥ ನೇತಾರರ, ಕವಿ BM ಇದ್ದಿರಪ್ಪನವರ ಉಳ್ಳಾಲ ಅಂತ ಹೇಳಿದರೆ ಎಂತಹ ಸುಂದರ ನಾಡು. ಹಜರತ್ ಸೈಯದ್ ಮದನಿ ದರ್ಗಾ, ಸೋಮನಾಥೇಶ್ವರ ದೇವಸ್ಥಾನ, ವಿಶಾಲವಾದ ವಾಸ್ಕೋಡಗಾಮ ಸಂಚರಿಸಿದಂತಹ ಅರಬ್ಬಿ ಸಮುದ್ರ, ಅದೇ ರೀತಿ ನೇತ್ರಾವತಿ ನದಿ, ಇವೆಲ್ಲದರ ಐಕ್ಯಧಾಮದ ಸಂಭ್ರಮ ಅಂತ ಹೇಳಿದರೆ ಉಲ್ಲಾಲ. ಐಕ್ಯದ ಅಮೃತದ ರಸಕ್ಕೆ, ಜೀವದ ಬೆಸುಗೆ, ಕೂಡಿಬರೆ ನಮ್ಮೊಳಗೆ ಸ್ವತ್ತ ಸಾಗರವನ್ನು ಗೆದ್ದು ದಾಟುವ ವೇಗ ಉಂಟು ಅಂತ ಹೇಳಿ ಕವಿ BM ಇದ್ದಿನಪ್ಪನವರ ಐಕ್ಯವಾಣಿಯನ್ನು ಹೇಳಿ, ನನ್ನ ಮಾತು ಸ್ವಲ್ಪ ಹೆಚ್ಚಾಗಿದ್ದರೆ ಕ್ಷಮಿಸಿ ಅಂತೇಳಿ ಹೇಳಿ, ತಾವೆಲ್ಲರೂ MFCಯ ಯುವಕರು ಮೊಬೈಲ್ ಮಾಡಿ ಬೇರೆ ಯುವಕರನ್ನು ಕರೆತಂದು ಇವತ್ತಿನ ಈ ರಕ್ತದಾನ ಶಿಬಿರವನ್ನು 100ಕ್ಕೆ 100 ಯಶಸ್ವಿಗೊಳಿಸಲು ಸಹಕರಿಸಬೇಕು ಅಂತೇಳಿ ಹೇಳಿಕೊಂಡು, ಮಳೆ ಆದರೂ ಕೂಡ ಸ್ವಲ್ಪ ಲೇಟಾಗಿ ರಕ್ತದಾನ ಮಾಡುವವರು ಬರುವವರು ಎಂಬ ಸಂದೇಶ ನಮಗೆ ಸಿಕ್ಕಿದೆ. ನಿಮ್ಮ ಮೀಟಿಂಗಲ್ಲಿ ಹಾಗೆ ಪಾಸ್ ಮಾಡಿದ್ದೀರಿ ಅಂತ ಹೇಳಿ ನಾನು ಸ್ವಲ್ಪ ಪ್ರಾಯದವನಾದ ಕಾರಣ ಹೆಚ್ಚು ಮಾತಾಡಿದೆ, ಕ್ಷಮಿಸಿ ಅಂತ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನೆರಡು ಮಾತನ್ನ ಮುಗಿಸ್ತೇನೆ. ಭಾರತ ದೇಶಕ್ಕೆ ಜಯವಾಗಲಿ. ಶುಭಾಶಯಗಳು. ಥ್ಯಾಂಕ್ ಯು. ಮಹತ್ವದ ಕುರಿತು ನಮ್ಮೊಂದಿಗೆ ನುಡಿಗಳನ್ನು ಆಡಲಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಸಾಕಷ್ಟು ಹಿರಿಯರು ರಕ್ತದಾನದ ಬಗ್ಗೆ ತಿಳಿಸಿದ್ರು. ಅದೇ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪರವಾಗಿ ನಾನೊಂದೆರಡು ಮಾತಾಡಲೇಬೇಕಾಗ್ತದೆ. ಈ ರೀತಿಯ ರಕ್ತದ ಕೊರತೆ, ಸ್ಕ್ಯಾರ್ಸಿಟಿ ಏನುಂಟು ಆ ಸಂದರ್ಭದಲ್ಲಿ ನಾವು ಟೀಮ್ B ವುಮನ್ ಅವರ ಅಧ್ಯಕ್ಷರವ್ರ ಹತ್ರ ಮಾತಾಡಿದ್ರಿ. ಮುಖಚೇರಿ ಫ್ರೆಂಡ್ ಸರ್ಕಲ್ನವರ ಸಹಭಾಗಿತ್ವದೊಂದಿ ಇಲ್ಲಿ ಇನ್ನೊಂದು ಇವತ್ತಿನ ತೀವ್ರ ಮಳೆಯ ಕಾರಣ ಕೂಡ ಜನರು ಸೇರಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಸಾಗ್ತದೆ ಅಂತ ವಿಶ್ವಾಸ ಕೂಡ ನನಗೆ ಉಂಟು. ಇಂತಹ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಸಿಬ್ಬಂದಿ ಅವರ ಇನ್ಸ್ಪೆಕ್ಟರ್ ಅವರು ಸಂದೀಪ್ರವರು ಹೇಳಿದ್ರು, ಇಂತಹ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ರೀತಿಯ ಸಹಕಾರವನ್ನು ನೀಡಿ ಇಂತಹ ಒಂದು ಸಂದರ್ಭದಲ್ಲಿ ಕ್ಯಾಂಪ್ ಮಾಡಿ ನಡೆಸಲು ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಸರ್. ಅದೇ ರೀತಿ ಮುಖಚೇರಿ ಫ್ರೆಂಡ್ಸ್ ಮತ್ತೆ B ವುಮನ್ ರವರು ನಮ್ಮ ಒತ್ತಾಯದ ಮೇರೆಗೆ ಇವತ್ತಿನ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಮಾಡಿದ್ದೀರಿ. ದೇವರ ದಯೆಯಿಂದ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ಪ್ರಾರ್ಥಿಸುತ್ತಿದ್ದೇನೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪರವಾಗಿ ನಾನೆರಡು ಮಾತಾಡಲೇಬೇಕಾಗ್ತದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಾಚರಿಸಿರುವಂತಹ ಸಂಸ್ಥೆ. ಬಡ ಲೇಡಿ ಗೌಶನ್ ಹಾಸ್ಪಿಟಲ್ನ ಪಾಲಿಗೆ ಆಶಾಕಿರಣವಾಗಿ ಕೆಲಸ ಮಾಡುತ್ತಿದ್ದೆ. ನಾವು ಇಲ್ಲಿ ಕಲೆಕ್ಟ್ ಮಾಡಿದ ರಕ್ತವನ್ನು ಏನು ಹೇಳ್ತೇವೆ ಅದನ್ನು ಬಡ ಲೇಡಿ ಗೌಶನ್ ಪೇಷಂಟ್ಗಳಿಗೆ ಯಾವುದೇ ರೀತಿಯ ಶುಲ್ಕವನ್ನು ಪಡೆದೇ ಉಚಿತವಾಗಿ ನೀಡುವಂತ ಒಂದು ಸಂಸ್ಥೆ ಅದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ. ಲೇಡಿ ಗೌಶನ್ ಹಾಸ್ಪಿಟಲ್ನಲ್ಲಿ ಇದೀಗ ತಿಂಗಳಿಗೆ 800 ಜನರಷ್ಟು ಡೆಲಿವರಿ ಆಗ್ತಾ ಉಂಟು. ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ನೀಡಬೇಕಾದ್ರೆ ಕ್ಯಾಂಪ್ ಆರ್ಗನೈಸರ್ಗಳು ಬೇಕು. ಕ್ಯಾಂಪ್ ಆರ್ಗನೈಸರ್ ಇಲ್ಲದೆ ಯಾವುದೇ ಬ್ಲಡ್ ಕ್ಯಾಂಪ್ ಇದನ್ನು ರಕ್ತನಿಧಿ ಶಾಖೆ ಏನುಂಟು ಅದನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸಂದರ್ಭದಲ್ಲಿ ಇಂತೆಲ್ಲ ಮುಖಚೇರಿ ಫ್ರೆಂಡ್ಸ್ ಆಗಲಿ, ಟೀಮ್ B ವುಮನ್ ಆಗಲಿ ಇಂಥ ಎಲ್ಲ ಸಂಘಟನೆಗಳು ಯುವಕರನ್ನು ಒಂದು ಒಳ್ಳೆಯ ದಾರಿಗೆ ತರಬೇಕಾದ್ರೆ ಅವರಲ್ಲಿ ಪ್ರಥಮವಾಗಿ ಇಂತಹ ಒಂದು ಸೇವಾ ಕೈಂಕರ್ಯಗಳನ್ನು ನಡೆಸಲು ಅವರಿಗೆ ಪ್ರೇರೇಪಿಸಬೇಕು. ಒಮ್ಮೆ ಯುವಕರು ಒಂದು ಸ್ಟೇಜ್ಗೆ ಬಂದ ಮೇಲೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮಗ್ನರಾಗಿರ್ತಾರೆ, ಬೇರೆ ದುಶ್ಚಟಗಳಿಗೆ ಹೋಗುದಿಲ್ಲ ಅಂತ ವಿಶ್ವಾಸ ಕೂಡ ಉಂಟು. ಅಂತಹ ಸಂದರ್ಭದಲ್ಲಿ ನೀವೊಂದು ಮಾಡುವ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿ ಲಭಿಸಲಿ ಅಂತ ನಾನು ಪ್ರಾರ್ಥಿಸುತ್ತಿದ್ದೇನೆ. 2 ಮಾತುಗಳನ್ನು ಆಡಲು ನನಗೆ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಬ್ರಾಹಿಂ ಅಶ್ರಫ್ ಕೌನ್ಸಿಲರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ತಮಗೆ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸಾಗಿ ಬರಲಿಕ್ಕಿದೆ. 1952ರಲ್ಲಿ ಮುಖಚೇರಿಯಲ್ಲಿ ಜನಿಸಿದರು. B ಫಾತಿಮಾ ಹಾಗೂ
ಬಾಬಾ ಇದಿನಬ್ಬ ಇವರ ಮಗನಾಗಿ ಬಡ ಕುಟುಂಬದಲ್ಲಿ ಹುಟ್ಟಿದವರಾಗಿರುತ್ತಾರೆ. ತಮ್ಮದೇ ಕುಟುಂಬದ ಕಟ್ಟಡವೊಂದರಲ್ಲಿ 1964ರಲ್ಲಿ ಶಾಲೆಯಾಗಿ ಪರಿವರ್ತನೆಗೊಂಡು 1ನೇ ತರಗತಿಯಿಂದ 5ನೇ ತರಗತಿವರೆಗೆ 9 ಕೆರೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಅದೇ ರೀತಿ ತದನಂತರ ಮೊಗವೀರ ಶಾಲೆ, ತದನಂತರ ಉಳ್ಳಾಲ ಭಾರತ್ ಹೈಸ್ಕೂಲ್ ಕನ್ನಡ ಮೀಡಿಯಂ SLC ಉತ್ತೀರ್ಣರಾಗಿ ತದನಂತರ ಮಂಗಳೂರಿನ ಗಣಪತಿ ಕಾಲೇಜ್ ಸರ್ಕಾರಿ ಡಿಗ್ರಿ ಅಭ್ಯಾಸ ಮಾಡಿರುತ್ತಾರೆ. ಇವರಿಗೆ ಬಾಲ್ಯದಲ್ಲಿ NCC ಎಂದರೆ ಪಂಚಪ್ರಾಣವಾಗಿರುತ್ತದೆ. ಇವರು ಸತತವಾಗಿ 6 ಸಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಪಂಚಾಯತ್ನ ಸದಸ್ಯರಾಗಿ ನಗರ ಪಂಚಾಯತ್ನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ಕಡಲ ಕೊರತೆ ಸಮಸ್ಯೆ ಬಂದಾಗ ಕೂಡ ಇವರು ಸಾರ್ವಜನಿಕರೊಂದಿಗೆ ಸಹಕರಿಸಿರುತ್ತಾರೆ. ಉಳ್ಳಾಲ ಸೈಯದ್ ಮದನಿ ದರ್ಗಾ ಇದರ 19ನೇ ಮತ್ತು 29ನೇ ಉರುಸ್ ಕ್ಯಾಪ್ಟನ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ MFC ಸ್ನೇಹಿತರು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮಕ್ಕೆ ಅವರು ಆಭಾರಿಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಅವರು ನೇತಾರಗಳಾದ ಹಾಜಿ UK ಇಬ್ರಾಹಿಂ, ಈ ಹಿಂದಿನ ಅಧ್ಯಕ್ಷರು ದರ್ಗಾ ಸಮಿತಿ, UT ಫರೀದ್, ಮಾಜಿ MLA ಇದಿನಬ್ಬ ಇವರ ಮಾರ್ಗದರ್ಶನವನ್ನು ಸದಾ ಸ್ಮರಿಸುತ್ತಾರೆ. ಅವರಿಗೆ ಆರೋಗ್ಯ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಆರಿಸುತ್ತೇವೆ. ಆಮೀನ್. ಉಪಾಧ್ಯಕ್ಷರಾಗಿರ್ತಕ್ಕಂತಹ ಇಸ್ಮಾಯಿಲ್ ಮುಕಚೇರಿ ಇವರು ಧನ್ಯವಾದವನ್ನು ಸಮರ್ಪಿಸಲಿದ್ದಾರೆ. ಮುಕಚೇರಿ ಫ್ರೆಂಡ್ ಸರ್ಕಲ್ ಹಾಗೂ ಟೀಮ್ ಬಿ ಹ್ಯೂಮನ್ ಇದರ ಜಂಟಿ ಆಶ್ರಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇವರ ಸಹಕಾರದೊಂದಿಗೆ ಇವತ್ತು ಉದ್ಘಾಟನೆಗೊಂಡಂತಹ ರಕ್ತದಾನ ಶಿಬಿರ ಅಲ್ಹಮ್ದುಲಿಲ್ಲಾ ಯಶಸ್ವಿಯಾಗಿ ಜರುಗುತ್ತಾ ಇದೆ. ಇವತ್ತಿನ ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಹಿರಿಯರು, ನಮ್ಮ ಅಧ್ಯಕ್ಷರು ಆದಂತಹ ಜನಾಬ್ ಹಾಜಿ ಅಬ್ದುಲ್ ರಜಾಕ್ ಅವರಿಗೆ ವಂದನೆಗಳು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಉಳ್ಳಾಲ ಪೊಲೀಸ್ ಠಾಣೆ ಶ್ರೀ ಸಂದೀಪ್ GS ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು. ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರು, ಬೀಯಿಂಗ್ ಹ್ಯೂಮನ್ ಇದರ ಸ್ಥಾಪಕರು ಆದಂತಹ ಆಸಿಫ್ ಡೀಲ್ಸ್ರವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳು. ಯುವ ನಾಯಕ, ಕೋವಿಡ್ ಕಾಲದಲ್ಲಿ ನಮ್ಮ ಜಿಲ್ಲೆಗೆ ಚಿರಪರಿಚಿತರಾದಂತಹ ರಾಜ್ಯ ಯೂತ್ ಕಾಂಗ್ರೆಸ್ ಇದರ ಪ್ರಧಾನ ಕಾರ್ಯದರ್ಶಿ ಜನಾಬ್ ಸುಹೇಲ್ ಕಂದಕ್ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದ ದುವಾ ನೆರವೇರಿಸಿಕೊಟ್ಟಂತಹ ಜುಮಾ ಮಸ್ಜಿದ್ ಮುಕಚೇರಿ ಇದರ ಖತೀಬರಾದಂತಹ ಮೊಹಮ್ಮದ್ ಶರೀಫ್ ಬಾಕವಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು. ಹಾಗೂ ಇಲ್ಲಿ ಬಂದಿರುವಂತಹ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಆದಂತಹ ಜನಾಬ್ ಇಬ್ರಾಹಿಂ ಖಲೀಲ್, ಮೊಹಮ್ಮದ್ ಮುಕಚೇರಿ, ಶ್ರೀಮತಿ ಸಪ್ನಾ ಹರೀಸ್ ಹಾಗೂ ಇಬ್ರಾಹಿಂ ಅಸ್ರಫ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳು. ಮತ್ತು ಎಲ್ಲ ಬಂದಿರುವಂತಹ ಅದೇ ಥರ ರಕ್ತದಾನ ಮಾಡಿದಂಥ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ
ಮೋನಕನವರಿಗೆ ಹೂಗುಚ್ಚು ನೀಡಿ ಕೇಳಬೇಕಾಗಿದ್ದೇವೆ. ಎರಡನೇದಾಗಿ ಶಬೀರ್ ಕಬಡ್ಡಿ ಆಟಗಾರ ಶಬೀರ್ ಅಹ್ಮದ್ MFC ತಂಡದ ಮಾಜಿ. ನೆಕ್ಸ್ಟ್ ಜಾಫರ್ ಶರೀಫ್ ಆಲ್ರೌಂಡ್ MFC ತಂಡದ ಆಲ್ರೌಂಡ್ ಆಟಗಾರ. ಎಲ್ಲ ಮನ ನೆಕ್ಸ್ಟ್ ನಮ್ಮ ಯುನೈಟೆಡ್ MFC ತಂಡದ ಮ್ಯಾನೇಜರ್ ಆದ ಶೇಖ್ ಬಾಯ್ ಅಪ್ಪು ಯಾನೆ ಶೇಖ್. ಇಲ್ಲ ನೆಕ್ಸ್ಟ್ ಶಂಸುದ್ದೀನ್ ದುಬೈ MFC ತಂಡದ ಆಟಗಾರ. ಸಿದ್ದಿಕ್ ಜಮಾಲಿಯಾ. ನೆಕ್ಸ್ಟ್ ಯುಟಿ ಖಾದರ್ನ ಮೋನು ಅಲ್ಫಾಸ್. ನೆಕ್ಸ್ಟ್ ಜಿಯಾದ್ ಮುಕ್ಕಚ್ಚೇರಿ ಕಾಂಗ್ರೆಸ್ನ ಯುವ ನಾಯಕ. MFC ತಂಡದ ಖ್ಯಾತ ಆಟಗಾರ ನಯಾಸ್ ಅಮಾಕೋ. ಎಂಟು ವರ್ಷ ಸೌದಿಯಲ್ಲಿ ಜೈಲಿನಲ್ಲಿದ್ದ ನಿಯಾಸ್ ಅಹಮದ್. ನೆಕ್ಸ್ಟ್ ರಶೀಕ್ ಪಾಪು MFC ತಂಡದ ಇಸ್ಮಾಯಿಲ್ ಅವರು ಮೋನಕನವರಿಗೆ. MFC ತಂಡದ ಒಡಬಡ ನಾಯಕ ಓಕೆ, ಧನ್ಯವಾದಗಳು ಯುನೈಟೆಡ್ MFC ತಂಡದ. ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಬಿ ಹ್ಯೂಮನ್ ಟ್ಯೂಮ್ ಮತ್ತು ಉಳ್ಳಾಳದ ಪ್ರಸಿದ್ಧ MFC ಮುಖಚೇರಿ ತಂಡದವರು ಸೇರಿಕೊಂಡು ಏರ್ಪಡಿಸಿದಂಥ ಬ್ಲಡ್ ಕ್ಯಾಂಪ್ ಇದರಲ್ಲಿ ಭಾಗವಹಿಸಿದಂಥ ನನ್ನ ಸನ್ಮಿತ್ರ ಆಸಿಫ್ ಅವರೇ, ಉಳ್ಳಾಳ ನಗರಸಭೆಯ ಮಾಜಿ ಅಧ್ಯಕ್ಷರು ನನ್ನ ಸಹೋದರರಾದ ಮೊಹಮ್ಮದ್ ಮುಕ್ಕಚ್ಚೇರಿಯವರೇ,
MFC ತಂಡದ ಮುಖ್ಯಸ್ಥರಾದಂಥ ಹಾಜಿ ಅಬ್ದುಲ್ ರಜಾಕ್ ಅವರೇ, ಅದೇ ರೀತಿ ನಮ್ಮ ದರ್ಗಾ ಸಮಿತಿಯ ಸದಸ್ಯರಾದ ಅಬೂಬಕ್ಕರ್ ಅವರೇ, ಕೌನ್ಸಿಲರಾದಂಥ ಅಶ್ರಫ್ ಅವರೇ, ಈ ಒಂದು ಕಾರ್ಯಕ್ರಮದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಪಕ್ಕದ ಊರಿನ ಉಚ್ಚಿಲದವರಾದ ಡಾಕ್ಟರ್ JN ಭಟ್ ಅವರೇ, ಇಲ್ಲಿ ಸೇರಿದ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳೇ, ಆಸ್ಪತ್ರೆಯಿಂದ ಬಂದಂಥ ಆರೋಗ್ಯ ಸಂಬಂಧಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಳೆ ಇದ್ದ ಕಾರಣ ಕಾರ್ಯಕ್ರಮ ತಡ ಆಗ್ಬೋದು ಅಂತೇಳಿ ನಾನು ಅಲ್ಲೇ ಇದ್ದುಬಿಟ್ಟೆ. ಆದರೆ ಸಕಾಲಕ್ಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಬಹಳಷ್ಟು ಸಹೋದರರು ಬಂದು ರಕ್ತದಾನವನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡೆ. ಈ ಸಂದರ್ಭದಲ್ಲಿ ನಾನು ತಮ್ಮ ಅನಿಸಿಕೆಯನ್ನು ಹೇಳಲಿಕ್ಕೆ ಏನು ಅಂತ ಹೇಳಿದರೆ, ಅನೇಕ ಬಾರಿ ರಕ್ತದಾನ ಶಿಬಿರವನ್ನು ಮತ್ತು ಬೇರೆ ಬೇರೆ ರೀತಿಯ ಜನಪರ ಕಾರ್ಯಕ್ರಮವನ್ನು ಮಾಡಿದಂಥ ಅನುಭವ ಇರುವಂಥ MFC ಸಂಸ್ಥೆ ಆಗಲಿ, ಬಿ ಹ್ಯೂಮನ್ ಆಗಲಿ, ಅಥವಾ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಆಗಲಿ, ಇವರಿಗೆ ಏನು ನಾನು ಮಾಹಿತಿಯನ್ನು ಅಥವಾ ಸಲಹೆಯನ್ನು ನೀಡುವಂಥ ಅವಶ್ಯಕತೆ ಇಲ್ಲ. ಯಾಕಂತೇಳಿದರೆ ಹಲವಾರು ವರ್ಷಗಳಿಂದ ಜನಪರ ಕೆಲಸವನ್ನು ಮಾಡಿ ಉತ್ತಮವಾದ ಸಾಧನೆಯನ್ನು ಮಾಡಿದಂಥ 3 ಸಂಸ್ಥೆಗಳಿದು. ಇವಾಗ ಈ ಒಂದು ರಕ್ತದಾನ ಶಿಬಿರ ಇವತ್ತಿನ ಈ ಕೊರೋನಾದ ಈ ಸಂದರ್ಭದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ರಕ್ತದಾನ ಬಹಳ ಅತಿ ಪ್ರಾಮುಖ್ಯ. ಇದೀಗ ಕೊರೋನಾದಿಂದಾಗಿ 2 ವರ್ಷದಿಂದ ತತ್ತರಿಸುವಂಥ ಈ ಸಂದರ್ಭದಲ್ಲಿ ಕೊರೋನಾ ಪೀಡಿತರು ಜಾಸ್ತಿ ಆದ ಕಾರಣ ರಕ್ತದ ಕೊರತೆ ಉಂಟಾಗುವಂಥದ್ದು ಸ್ವಾಭಾವಿಕ. ಅದನ್ನು ನೀಗಿಸಲಿಕ್ಕೆ ಮಳೆಗಾಲ ಎಂಬುದನ್ನು ಕೂಡ ನೋಡದೆ, ನಾಳೆ ನಾಡಿದ್ದು ಬಕ್ರೀದ್ ಹಬ್ಬ ಇದ್ದು ಎಂದನ್ನು ನೋಡದೆ ನೀವು ಮಾಡಿದಂಥ ಈ ಸೇವೆ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು ದೀರ್ಘವಾಗಿ ಮಾತಾಡದೆ, ಈ ಕೊರೋನಾ ಪೀಡಿತ ಸಂದರ್ಭದಲ್ಲಿ ಜನಸಾಮಾನ್ಯರು ಬಹಳಷ್ಟು ತತ್ತರಿಸಿಕೊಂಡು ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಜನರಿಗೆ ಕೆಲಸ ಇಲ್ಲ, ಆರ್ಥಿಕ ಮಟ್ಟ ಬಹಳಷ್ಟು ಕುಸಿತವಾಗಿ ಕಳೆದ ವರ್ಷ ಅನೇಕ ಸಂಘ ಸಂಸ್ಥೆಗಳು, ದಾನಿಗಳು ಮುಂದೆ ಬಂದು ಕಿಟ್ಟನ್ನು ನೀಡುವಂಥ ವ್ಯವಸ್ಥೆಯನ್ನು ನೀಡಿ ಜನರ ಹಸಿವನ್ನು ನೀಗಿಸುವಂಥ ಕೆಲಸ ಮಾಡಿದ್ದಾರೆ. ಈ ವರ್ಷ ಆ ರೀತಿಯ ಒಂದು ಕಿಟ್ಟು ಪಿಟ್ಟು ಯಾವುದೂ ಇಲ್ಲದಾಗಿದೆ. ಕಾರಣ ಕಳೆದ ಸಾರಿ ಕೊಟ್ಟಂಥ ಆ ಏನು ಕಿಟ್ಟುಗಳಿವೆ ಅದು ಎಷ್ಟರ ಮಟ್ಟಿಗೆ ಸದುಪಯೋಗ ಆಗಿದೆ, ಅದರ ಬಗಲಿಗೆ ಬಂದ ಹೆಸರು ಏನಿದೆ ಅಂತ ಎಂಬುದನ್ನು ನಾವು ತುಂಬ ಚಿಂತನೆ ಮಾಡಬೇಕು. ಜನರು ಕೊಡಲಿಕ್ಕೆ ಸದಾ ಸಿದ್ಧರಿದ್ದರೂ ಕೂಡ ಪಡಕೊಳ್ಳುವಂಥ ಜನ ನಾವು ಋಣಗೀಳಾಗಿರಬೇಕು, ನಾವು ಧನ್ಯರಾಗಿರಬೇಕು. ಅವರ ಕಾಲಿಗೆ ಬೀಳಬೇಕು ಅಂತಲ್ಲ, ಅವರಿಗೆ ನಮಸ್ಕಾರ ಮಾಡಬೇಕು ಅಂತಲ್ಲ. ಈ ಸಮಯದಲ್ಲಿ ನಮಗೆ ಕಿಂಚಿತ್ತಾದರೂ ಸಹಾಯ ಮಾಡಿದ್ದಾರೆ ಅಂತ ಹೇಳುವಂಥ ಆ ಧನ್ಯತಾ ಭಾವನೆ ನಮ್ಮಲ್ಲಿ ಬೇಕು. ಆದರೆ ನಾವು ನೋಡ್ಕೊಂಡಾಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೇಳಿ ಬಂದವು. ಇದು ಸರಿಯಾದ ವ್ಯವಸ್ಥೆ ಅಲ್ಲ. ಯಾವುದೇ ಧರ್ಮದಲ್ಲಿ ಆಗಲಿ ಅವನ ಕಳಿಸಿಕೊಟ್ಟಂಥ ಅವನ ಬೋಧನೆಯಲ್ಲಿ ತಿಳಿಸುವಂಥದ್ದು ನೀನು ಇನ್ನೊಬ್ಬರಿಗೆ ಧನ್ಯರಾಗಿರಬೇಕು. ಯಾವುದೇ ಒಂದು ವಸ್ತು ಸಿಕ್ಕಿದಾಗ ಅಥವಾ ಒಬ್ಬ ಸಹಾಯದ ಹಸ್ತ ಸಿಕ್ಕಿದಾಗ ಏನು ನಾವು ಇಂಗ್ಲೀಷಲ್ಲಿ ಟ್ಯಾಂಕ್ಸ್ ಅಂತ ಹೇಳಿಬಿಡ್ತೇವೆ, ಆ ಟ್ಯಾಂಕ್ಸಿಗಿಂತ ನಾವು ಹೃದಯದಲ್ಲಿ ಅವರಿಗೆ ಒಂದು ಪ್ರಾರ್ಥನೆ ಬೇಕು. ಆದರೆ ಕಳೆದ ಸಾರಿ ಹಾಗಾಗಲಿಲ್ಲ. ಹಾಗಾಗಿ ಅಲ್ಲಾಹನು ನನ್ನ ಸನ್ಮಿತ್ರರಿಗೆ, ಸಂಘ ಸಂಸ್ಥೆಯವರಿಗೆ ಈ ಬಾರಿ ಕೊಡುವಂಥ ಒಂದು ಹುಮ್ಮಸ್ಸು ನೀಡಲಿಲ್ಲ ಅಂತ ನಾನು ಅನ್ನಿಸ್ತೇನೆ. ಪ್ರತಿಯೊಂದಕ್ಕೂ ಕೂಡ ನಾವು
ಅಲ್ಲಾಹನ ಮೇಲೆ ಭರವಸೆ ಇಟ್ಟು ಕೆಲಸ ಮಾಡಬೇಕು. ಹಾಗಾಗಿ ನಾನು ತಮ್ಮಲ್ಲಿ ಹೇಳುವಂಥದ್ದು, ಏನು ನಿಮ್ಮ ಸ್ನೇಹಿತರಿದ್ದೀರಿ, ಏನು ನಮ್ಮ ಪರಿಸರದಲ್ಲಿ ನಮ್ಮ ಜನ ನಿವಾಸಿಗಳಿದ್ದಾರೆ, ಅವರನ್ನು ಈಗ ಶಿಕ್ಷಣದಲ್ಲಿ ಎಲ್ಲರೂ ಮುಂದೆ ಬಂದಿದ್ದಾರೆ. ಆದರೂ ಕೂಡ ಸಾರ್ವಜನಿಕವಾಗಿ ಕೆಲವೊಂದು ಮಾತಾಡುವುದರಲ್ಲಿ ಆಗಲಿ, ಈ ಒಂದು ವಾಟ್ಸಪ್ನಲ್ಲಾಗಲಿ ಜನರನ್ನು ಟೀಕೆ ಮಾಡುವಂಥ, ಬೇರೆ ಬೇರೆ ರೀತಿಯ ಮನಸ್ಸಿಗೆ ನೋವು ಮಾಡುವಂಥ ಎಲ್ಲ ಕ್ಲಿಪ್ಗಳನ್ನು ಹಾಕಿಕೊಂಡು ಒಬ್ಬ ಮುಂದೆ ಬಂದು ಕೆಲಸ ಮಾಡುವ ದೃಷ್ಟಿಯಲ್ಲಿ, ಅವನಿಗೆ ಸಹಾಯ ಮಾಡದಂಥ ದೃಷ್ಟಿಯಲ್ಲಿ ದೂಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಇಸ್ಲಾಮಿನಲ್ಲಿ ಕಳಿಸ್ತಾ ಇದೆ, ಒಬ್ಬರನ್ನು ಪರನಿಂದನೆ ಮಾಡಬೇಡ, ಒಬ್ಬನನ್ನು ನಿಂದಿಸಬೇಡ, ಒಬ್ಬನನ್ನು ಗೀಬತ್ ಹೇಳಬೇಡ ಅಂಥೇಳಿ. ಆದರೆ ನಮ್ಮ ಯುವಕರು ಇವತ್ತು ನಾಲಿಗೆಯಲ್ಲಿ ಗೀಬತ್ತನ್ನು ಹೇಳುವುದು ಬಿಟ್ಟು, ನಾಲಿಗೆಯಲ್ಲಿ ದೂರುವುದನ್ನು ಬಿಟ್ಟು, ವಾಟ್ಸಪ್ಪಲ್ಲಿ ಬೆರಳಿನ ಮುಖಾಂತರ ಮಾಡುವಂಥ ಈ ದೂಷಣೆ ಅಲ್ಲಾಹನು ಯಾವತ್ತೂ ಕೂಡ ಸಹಿಸಲಿಕ್ಕಿಲ್ಲ. ಆದ ಕಾರಣ ನಾನು ತಮ್ಮಲ್ಲಿ, ತಾವೇನೋ ಯುವಕರಿದ್ದೀರಿ, ನೀವು ಆ ಬಗ್ಗೆ ಒಂದು ಆಂದೋಲನವನ್ನು ಮಾಡಿ ನಮ್ಮ ಜನರು ಒಂದು ಉತ್ತಮವಾದ ದಾರಿಯಲ್ಲಿ ಹೋಗಲಿಕ್ಕೆ, ನಮಗೆ ಈಗ ನಿಮ್ಮ ಕಣ್ಣ ಮುಂದೆ ಇದೆ, ನಮ್ಮ ಈ ಕೊರೋನಾ ರೋಗ ಸುಮ್ಮನೆ ಬಂದಿರಲಿಕ್ಕಿಲ್ಲ, ಅಲ್ಲಾಹನ ಕಡೆಯಿಂದ ಶಾಪ ಅಂತ ನಾವು ನಡೆಸ್ಕೊಳ್ಬೇಕಾಗತ್ತೆ. ನಾವು ಯಾವಾಗ ಕೈ ಮೀರಿ ನಾವು ದಾರಿ ತಪ್ತೇವೋ ಆಗ ನಮ್ಮ ಸೃಷ್ಟಿಕರ್ತ ನಮ್ಮ ಮೇಲೆ ಎರಗಿದಂಥ ಒಂದು ಈ ರೋಗ ಅಂತ ನಾವು ನಡೆಸಬೇಕು. ಮಹಾಮಾರಿ ಅಂತ ಹೇಳಿ ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ನಮ್ಮ ತಪ್ಪನ್ನು ನಾವು ತಿದ್ದುಕೊಳ್ಬೇಕು. ನಾವು ಸದ್ಗುಣತೆಯ ಉತ್ತಮವಾದ ಆ ದೀನಿ ಅಡಿಸ್ಥಾನದಲ್ಲಿ ಯಾವ ಧರ್ಮದಲ್ಲಿ ಬೇಕಾಗಿರಲಿ, ಅವನವನ ಧರ್ಮವನ್ನು ಪ್ರೀತಿಸುವುದರ ಮೂಲಕ, ಅವನವನ ಧರ್ಮವನ್ನು ರಕ್ಷಿಸುವುದರ ಮೂಲಕ ಇವರಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಕಲ್ಪಿಸುವಂಥ ಅನುಗ್ರಹವನ್ನು ಅಲ್ಲಾಹನು ಅನುಗ್ರಹಿಸಿ ಅಂತ ಹೇಳಿ, ತಮ್ಮ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಜನೋಪಕಾರಿ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬರಲಿ ಅಂತ ಹೇಳುವ ಮಾತನ್ನು ಹೇಳಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಟಿಪ್ಪು ಸುಲ್ತಾನ್ ಕಾಲೇಜಿನಲ್ಲಿ ನಿಮ್ಮ ಸಹಯೋಗದೊಂದಿಗೆ ಈ ಬಾರಿ ಒಂದು ಬೃಹತ್ತಾದ ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅಬೂಬಕರ್ ಹತ್ರ ನಾನು ಮೊನ್ನೆ ಹೇಳಿದ್ದೆ. ಅದನ್ನು ನಾನು ತಮ್ಮ ಅಧ್ಯಕ್ಷರ ಮುಂದೆ ಈಗ ಹೇಳ್ತಾ ಇದ್ದೇನೆ. ಈ ಒಂದು ಮಳೆಗಾಲ ಮುಗಿಯುವ ಮೊದಲು ಈ ನಮ್ಮ ವಾತಾವರಣದ ಹೊರಾಂಗಣದಲ್ಲಿ ಸಾಕಷ್ಟು ಬೆಳೆಯುವಂಥ ಮರಗಳನ್ನು ನೆಡಬೇಕು. ನಿಮ್ಮ ಸಹಕಾರ ಅಗತ್ಯ ಉಂಟು ಅಂತ ಕೇಳಿಕೊಂಡು, ಆಮ್ಲಜನಕ ಕೊರತೆ, ಆಕ್ಸಿಜನ್ ಕೊರತೆ ನಾವು ಕಂಡಿದ್ದೇವೆ. ಆಕ್ಸಿಜನ್ ಇಲ್ಲದೆ ಜನ ಸತ್ತದ್ದು ಕಂಡಿದ್ದೇವೆ. ನಾವು 4 ಗಿಡ ನೆಟ್ಟರೆ ಅದರ ಮೂಲಕ ಬರುವಂಥ ಆಕ್ಸಿಜನ್ ನಮ್ಮ ಜೀವನಕ್ಕೆ ಬಹಳ ಆರೋಗ್ಯಕ್ಕೆ ಉಪಯುಕ್ತವಾಗ್ತದೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಅದಲ್ಲದೆ ಪ್ರವಾದಿಯವರು ಹೇಳಿದ್ದಾರೆ, ನಾಳೆ ಪ್ರಳಯ ದಿವಸ ಅಂತ ಗೊತ್ತಾದರೂ ಕೂಡ ನೀನೊಂದು ಸಸಿಯನ್ನು ನಡು ಅಂತ ಹೇಳಿದಂಥ ಉದಾತ್ತ ಮಾತನ್ನು ನಾವು ಉಳಿಸಬೇಕು ಅಂತ ಕೇಳಿಕೊಂಡು ಈ ಅವಸರದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಶೀದ್ ಸರ್ ಇವರಿಗೆ ಇದೀಗ ನಮ್ಮ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಪ್ರೀತಿಕರ ಹೂಗುಟ್ಟು ಬಂದಂತಹ ನಮ್ಮ ಅತಿಥಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜಯನ್ ಭಟ್, ಐ ವೆಲ್ಕಮಿಂಗ್ ಯು ಸರ್ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಅಂಡ್ ಅಡ್ರೆಸ್ ದಿ ಕ್ರೌಡ್. ಅಸ್ಸಲಾಮು ಅಲೈಕುಮ್, ಬಿಸ್ಮಿಲ್ಲಾ ರಹಿಮಾನ್ ರಹೀಮ್. ನೀವು ಸಹಕರಿಸಿದರೆ ನಾನು 5 ನಿಮಿಷ ಮಾತಾಡ್ತೇನೆ. ನಿಮ್ಮ ಸಹಕಾರ ಇಲ್ಲದಿದ್ದರೆ 1 ನಿಮಿಷದಲ್ಲಿ ಪೂರ್ಣ ವಿರಾಮ ಹಾಕ್ತೇನೆ. ಪರಿಸರ ಮತ್ತು ಪರಸ್ಪರ ಜೀವೋನ್ನತಿಗೆ, ಜೀವೋತ್ಸಾಹಕ್ಕೆ ಬೇಕಾದ ವಿಷಯಗಳನ್ನು ಅಧ್ಯಕ್ಷರು ಹೇಳಿದರು. ಪಕ್ಕದಲ್ಲಿ ಎಲ್ಲ ಗಣ್ಯರಿಗೂ ಹಾಗೂ ಉತ್ಸಾಹಿ ತರುಣರು ಸ್ಫೂರ್ತಿಯಿಂದ ರಕ್ತದಾನಕ್ಕೆ ನೀವು ಬಂದದ್ದಕ್ಕೂ ಎಲ್ರಿಗೂ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತೇನೆ. ಸಂಕಷ್ಟ ಪರಿಸ್ಥಿತಿಗಳು ಪ್ರಾಕೃತಿಕವಾಗಿ ಸಹಜವಾಗಿ ಕೆಲವು ಸಲ ಪ್ರಕೃತಿಯ ವಿಕೋಪಗಳು ನಡೆಯುತ್ತಾ ಇರುವುದು ಹಿಂದೆ ನಾವು ಕಲಿಯುವಾಗಲೂ ಕೂಡ ಪ್ಲೇಗು, ಕೊಲೆರಾ ಇಂಥ ದುಷ್ಪರಿಣಾಮ ಬೀರುವಂತಹ ಕೀಟಾಣುಗಳಿಂದ ನಾವು ಸಾಕಷ್ಟು ಅನುಭವಿಸಿದ್ದಿದೆ. ಬರೀ ರಕ್ತದ ಸಹಕಾರ ಮಾತಲ್ಲ, ಮಾತಿನ ಚಕಮಕಿಯ ಬದಲು ಮಾತಿನಲ್ಲಿರೋ ಆಸ್ವಾದವನ್ನು ನೀವು ಸೇರಿಸಿಕೊಂಡ್ರೆ ಜೀವನದಲ್ಲಿ ಮುಂದಕ್ಕೆ ಬೇಕಾಗುವ ಕೆಲವು ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇದೇ ಕೋಟೆಕಾರ್ ಬೀರಿಯವನೇ, ಉಳ್ಳಾಲದ ಪರಿಸರದ ಸ್ನೇಹದಲ್ಲಿ ಬೆಳೆದವ. BM ದಿನಬ್ಬರ ಜೊತೆಯಲ್ಲಿ ನಾನು ಎಷ್ಟೋ ಸಲ ಮಾತನಾಡಿದ್ದಿದೆ. ನಮ್ಮ ಅಣ್ಣ ಅವರು ಕನ್ನಡ ಪಂಡಿತರಾಗಿ ಉಚ್ಚಿಲಭವಿ ಹೈಸ್ಕೂಲಲ್ಲಿ ಜಯಂಕಳ ಶ್ರೀನಿವಾಸ್ ಭಟ್ ಅಂತಿದ್ದರು. ಬೆಳೆಯುವ ಆ ಒಂದು ವಾತಾವರಣದಲ್ಲಿ
ಸಹೃದಯವಂತರ ಒಂದು ಸಹಯೋಗದಿಂದ ಈ ಬೆಳವಣಿಗೆ ಸಾಧ್ಯವಾಯಿತು. ಶರೀರದಲ್ಲಿ ಉತ್ಪನ್ನವಾಗುವ ರಕ್ತ ನಾವು ಗಳಿಸಿದ ಆರ್ಥಿಕ ಆದಾಯಗಳಿಗಿಂತಲೂ ಮೀರಿದ ಒಂದು ಪ್ರಕೃತಿ ದತ್ತವಾದಂಥ ಒಂದು ವಿಶೇಷವಾದ ಕೊಡುಗೆ. ಹಾಗೆ ನಾವು ಯಾವುದನ್ನು ಗಳಿಸ್ತೇವೋ ಅದನ್ನು ಇನ್ನೊಬ್ಬರಿಗೆ ಹಂಚುವುದರಲ್ಲಿ ಆನಂದ ಇರಬೇಕು. ಪರೋಪಕಾರ ದೃಷ್ಟಿಯಿಂದ ಮಾಡಿದ ಎಲ್ಲ ಕೆಲಸವು ದೇವರ ಅನುಗ್ರಹಕ್ಕೆ ಒಲವು ಮಾಡಿಕೊಡ್ತದೆ. ಶ್ವಾಸೋಚ್ಛ್ವಾಸ ಅಂತ ಹೇಳಿದರೆ ಶ್ವಾಸ ತಗೊಳ್ಳೋದು ಮಾತ್ರ ಅಲ್ಲ, ಶ್ವಾಸ ಬಿಡೋದು ಕೂಡ. ಶ್ವಾಸ ತಗೊಳ್ತಾ ಯಾರು ಬಿಡುವುದಿಲ್ವೋ ಅವರು ಇನ್ನೊಂದು ಸಲಕ್ಕಾಗುವಾಗ, ವಯೋವೃದ್ಧರಾಗುವಾಗ ದಮ್ಮಿನ ಕಾಯಿಲೆ, ಆಸ್ಮಾ, ಹಾಗಾಗಿ ಶ್ವಾಸ ಬಿಡುವುದೇ ಹಾಗೆ ದೈವದತ್ತವಾಗಿ ಸಿಕ್ಕಿದಂತಹ ಒಂದು ರಕ್ತವನ್ನು ಇನ್ನೊಬ್ಬರಿಗೆ ದಾನವಾಗಿ ನೀಡುವುದರಲ್ಲಿ ಕೂಡ ಬಹಳ ಸ್ತುತ್ಯರ್ಥವಾದ ಕೆಲಸ. ಇದರಿಂದ ನಾವು ಎಷ್ಟೋ ಜನರ ಬದುಕನ್ನು ಉಳಿಸಲಿಕ್ಕಾಗ್ತದೆ. ಕೋವಿಡ್ ಮಾತ್ರ ಅಲ್ಲ, ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ನಾವು ಸರಾಸರಿ ಹೆಚ್ಚು ಕಡಿಮೆ 300-400 ಯೂನಿಟ್ ರಕ್ತಗಳನ್ನು ನೀಡಬೇಕಾಗಿ ಬರ್ತದೆ. ಆದರೆ ಬರುವುದಿಲ್ಲಿಂದ ನಿಮ್ಮಂತಹ ಸಹೃದಯಗಳು ಕೊಟ್ಟರೇನೇ ಅದು ಸಾಧ್ಯ. ಯಾಕಂದರೆ ಕೋವಿಡ್ಗೆ ಬೇಕಾದ ವ್ಯಾಕ್ಸಿನೇಷನನ್ನು ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಸೃಷ್ಟಿಸಿದ್ದಾರೆ, ನಮ್ಮನ್ನು ಬದುಕಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಷ್ಟರವರೆಗೆ ರಕ್ತವನ್ನು ಯಾರಿಂದಲೂ ಸೃಷ್ಟಿಸಲಿಕ್ಕಾಗಲಿಲ್ಲ. ಹಾಗಾದ್ದರಿಂದ ಈ ಬೇಡಿಕೆ ಮತ್ತು ನಿಮ್ಮ ಒಲವಿನ ಸಹಕಾರ ಇದ್ದಾಗ ಮಾತ್ರ ನಮ್ಮ ಕೆಲಸಕ್ಕೆ ನೀವು ಸಹಯೋಗ ನೀಡಿದ ಹಾಗೆ ಆಗ್ತದೆ. ಹೇಳ್ತಾ ಹೋದರೆ ರಕ್ತದಾನದ ಬಗ್ಗೆ ಎಷ್ಟು ಹೇಳಬಹುದು. ಜೀವಮಾನದಲ್ಲಿ ಜೀವ ಇರುವಾಗಲೇ ಮಾಡಬಹುದಾದ ಒಂದು ವಿಶೇಷ ರಕ್ತದಾನ. ಯಾಕಂದರೆ ಅಂಗದಾನ ಮಾಡಬೇಕಾದ್ರೆ ನಾವಿಲ್ಲಿ ಇರೋದಿಲ್ಲ. ದ.ರಾ. ಬೇಂದ್ರೆ ಅವರು ಹೇಳ್ತಾರೆ, ನಾನು ಸಾವಿಗೆ ಹೆದರೋದಿಲ್ಲ, ಅದು ಬರುವಾಗ ನಾನು ಇರೋದಿಲ್ಲ ಅಂತ. ಹಾಗಾದ್ರಿಂದ ಜೀವಿತ ಕಾಲದಲ್ಲಿ ನಾವು ಎಷ್ಟು ಜನರಿಗೆ ಉತ್ತಮ ದೃಷ್ಟಿಯಿಂದ ನಾವು ಸ್ಪಂದಿಸ್ತೇವೆಯೋ ಅದು ನಮಗೆ ಸಹಕಾರ ಅತ್ತು ಮತ್ತು ಮುಂದಿನ ಜೀವನಕ್ಕೆ ಬರುವ ತೊಂದರೆಗಳ ಅಡಚಣೆಗಳನ್ನು ಅದೇ ನಿಭಾಯಿಸಿಕೊಂಡು ಹೋಗಿ ಅಲ್ಲಾಹನ ಕೃಪೆ ನಮಗೆ ಜಾಸ್ತಿ ಬರ್ತದೆ. ನಮಗೆ ಬರುವ ಅನಾರೋಗ್ಯಗಳನ್ನು ಅದು ಬರದ ಹಾಗೆ ಕಾಪಾಡ್ತದೆ. ರಕ್ತ ಕೊಡುವುದರಿಂದ ಹೊಸ ರಕ್ತ ನಮ್ಮ ದೇಹದಲ್ಲಿ ಸೃಷ್ಟಿಯಾಗುವುದರಿಂದ ಹೊಸ ಉತ್ಸಾಹ. ಹಾಗೆ ಮನೆಯ ಕೆಲಸದವರು ಮಾಡುವ ಕೆಲಸವನ್ನು ನಿಧಾನ ಮಾಡ್ತಾ ಹೋದಾಗೆ ಕೆಲಸದಲ್ಲಿ ಬರುವ ಅವರನ್ನು ನಾವು ಬದಲಾಯಿಸ್ತೇವೆಯೋ ಹಾಗೆ ಹೊಸ ರಕ್ತ ಜೀವನದಲ್ಲಿ ಬಂದಾಗ ಹೊಸ ರಕ್ತಾಣುಗಳು ಕೂಡ ನಮ್ಮ ಉತ್ಸಾಹ ಮತ್ತು ಚೇತನವನ್ನು ವೃದ್ಧಿ ಮಾಡ್ತದೆ. ಈ ದೃಷ್ಟಿಯಲ್ಲಿ ಕೆಲವರಿಗೆ ಹೆದರಿಕೆ ಇರ್ತದೆಯೋ, ನಾನು ಕೊಟ್ಟರೆ ವೀಕ್ ಆಗ್ತೇನೆ, ನನಗೆ ಶಕ್ತಿ ಇಲ್ಲ ಅಂತ. ಎಲ್ಲ ದೇಹದಲ್ಲಿಯೂ ಶಕ್ತಿ ಸಾಕಷ್ಟು ಇರ್ತದೆ. ಆದರೆ ಶಕ್ತಿ ಬರೇ ರಕ್ತದಿಂದ ಮಾತ್ರ ಅಲ್ಲ, ಮನೋ ಉಲ್ಲಾಸದಿಂದ. ಆ ಧೈರ್ಯವಂತರಿಗೆ ನಾನು ಸಹಜವಾಗಿ ಹೇಳ್ತೇನೆ, ನಮ್ಮ ಹೆಚ್ಚಿನ ರಕ್ತದಾನ ಶಿಬಿರಗಳಲ್ಲಿ ನಿಮ್ಮ ಸಮಾಜದವರ ಕೊಡುಗೆ ಬಹಳ ಅಪಾರ. ಅದಕ್ಕೆ ನಾವು ರೆಡ್ ಕ್ರಾಸ್ ವತಿಯಿಂದ ಯಾವತ್ತೂ ಪ್ರವೀಣ್ರಂಥ ಅತ್ಯಂತ ಉತ್ತಮ ಪುರುಷ, ಮಳೆ ಇರಲಿ ನೆರೆ ಇರಲಿ, ಆದಷ್ಟು ಮಾಡುವುದು. ಯಾಕಂದರೆ ಬದುಕುವ ಜೀವಕ್ಕೆ ರಕ್ತದ ಕೊರತೆಯಿಂದಾಗಿ ಸಾವು ಬರಬಾರದು ಅಂತ. ಹಾಗಾಗಿ ನನ್ನನ್ನು ಅವರು ಇತ್ತೀಚೆಗೆ ಸೇರಿಸಿಕೊಂಡರು. ನಾನು ಬಂದು 6 ತಿಂಗಳಾಯ್ತಷ್ಟೇ. ಅವರ ಜೊತೆಯಲ್ಲಿ ನಾನು ತುಂಬ ಸ್ಫೂರ್ತಿಯಿಂದ ಬೆಳೀತಾ ಇದ್ದೇನೆ. ವಯಸ್ಸು ಮೀರಿದರೂ ಉತ್ಸಾಹ ಕಡಿಮೆ ಆಗಲಿಲ್ಲ. ಯಾಕೆಂದರೆ ಮನೋಲ್ಲಾಸ, ಜೀವನೋತ್ಸಾಹ. ನಿಮ್ಮ ಹಿರಿಯರ ನುಡಿಗಳಿಗೆ ನಾನು ಚಿರಋಣಿ. ಹಾಗೆಯೇ ಇನ್ನೂ ಬರುವವರನ್ನು ಮಳೆ ಕಡಿಮೆ ಆದರೆ ಟೆಲಿಫೋನಿಸಿ ಆಹ್ವಾನಿಸಿ ಆದಷ್ಟು ನಮ್ಮ ಸಂಖ್ಯೆಯನ್ನು ಇನ್ನೂ ವೃದ್ಧಿ ಮಾಡಿಸಿದರೆ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿದಾಗೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದಾಗ ನಾವು ಧನ್ಯತೆಯನ್ನು ಪಡೆಯುತ್ತೇವೆ. ಈ 2 ಚಿಕ್ಕ ಮಾತುಗಳಿಗೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. Dr. Jayan Bhatt, thank you once again on behalf of Team Mukkacheri Friends Circle MF. I'd like to welcome Mr. Nasir. Please speak a few words and address the crowd. ಅಸ್ಸಲಾಮು ಅಲೈಕುಂ. ಮುಕ್ಕಚೇರಿ ಫ್ರೆಂಡ್ಸ್ ಸರ್ಕಲ್ ಹಾಗೂ ಟೀಮ್ ಬಿ ಹ್ಯೂಮನ್ ಇದರ ಸಹಯೋಗದಲ್ಲಿ ನಡೀತಿರುವಂಥ ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದಂತಹ ಎಲ್ಲ ನನ್ನ ಆತ್ಮೀಯ ಮೃತರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ನಾನು ಟೀಮ್ ಬಿ ಹ್ಯೂಮನ್ ಇದರ ಭಾಗವಾಗಿ ಇದರ ಸಮಾಜ ಸೇವಾ ಕಾರ್ಯಗಳ ಬಗ್ಗೆ ನಿಮ್ಮಲ್ಲಿ 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊರೋನಾ 2ನೇ ಅಲೆಯಿಂದ ಇಡೀ ಭಾರತ ವಿಶ್ವಾದ್ಯಂತ ಜನರು ತತ್ತರಿಸಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಒಂದು ಆಪದ್ಬಾಂಧವರಂತೆ ಈ ಟೀಮ್ ಬಿ ಹ್ಯೂಮನ್ ತಂಡ
ಅದರ ಸ್ಥಾಪಕರಾದಂತಹ ಶ್ರೀಯುತ ಆಸಿಫ್ರವರ ನೇತೃತ್ವದಲ್ಲಿ ಒಂದು ಅತ್ಯುತ್ತಮವಾದ ಕೊಡುಗೆಯನ್ನೇ ನೀಡಿದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ, ಕಳೆದ 69 ದಿನಗಳಲ್ಲಿ ಈ ಕೊರೋನಾದಲ್ಲಿ ತತ್ತರಿಸುವಂತಹ 69 ದಿನಗಳಲ್ಲಿ ದಿನಕ್ಕೆ 550ರಂತೆ ಸುಮಾರು 40,000ಕ್ಕಿಂತಲೂ ಹೆಚ್ಚಿನ ಆಹಾರಗಳನ್ನು ಹಸಿವೆಯಿಂದ ಬಳಲುತ್ತಿರುವವರಿಗೆ ನೀಡಿದೆ. ಅದೇ ರೀತಿ 475ಕ್ಕಿಂತಲೂ ಹೆಚ್ಚಿನ ಕೊರೋನಾ ರೇಷನ್ ಕಿಟ್ಗಳನ್ನು ಅರ್ಹರಿಗೆ ವಿತರಿಸಿದೆ. ಇದರಲ್ಲಿ ಯಾವುದೇ ಜಾತಿ ಭೇದ ಅಂತೇಳಿ ನೋಡಲಿಲ್ಲ. 350ಕ್ಕಿಂತಲೂ ಹೆಚ್ಚಿನ ಕೊರೋನಾ ಲಸಿಕೆಗಳನ್ನು ನೀಡಿದೆ. ಸುಮಾರು 100ಕ್ಕಿಂತಲೂ ಹೆಚ್ಚಿನ ರೋಗಿಗಳಿಗೆ ಆಕ್ಸಿಜನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ನಮ್ಮ ಸಂಸ್ಥೆಯ ವತಿಯಿಂದ ಇತರ ಹಲವು ಕಾರ್ಯಕ್ರಮಗಳಾದ ಒಂದು 150ಕ್ಕಿಂತಲೂ ಹೆಚ್ಚಿನ PPE ಕಿಟ್ಗಳು, 12,500ಕ್ಕಿಂತಲೂ ಹೆಚ್ಚಿನ ಮಾಸ್ಕ್ಗಳು ಎಲ್ಲವೂ ಉಚಿತವಾಗಿ ಅರ್ಹರಿಗೆ ವಿತರಣೆ ಮಾಡಲಾಗಿದೆ. ಹಾಗೆ ವೀಲ್ ಚೇರ್ ಆಗಿರ್ಬೋದು ಅಥವಾ ಸ್ಟಿಕ್ ಆಗಿರ್ಬೋದು ಅಥವಾ ರೋಗಿಗಳಿಗೆ ಆಸ್ಪತ್ರೆಯ ನೆರವುಗಳಾಗಿರ್ಬೋದು. ಎಷ್ಟೋ ಜನರು ಆಸ್ಪತ್ರೆಗಳಲ್ಲಿ ಡಿಸ್ಚಾರ್ಜ್ ಆಗದೆ ಬಿಲ್ ಕಟ್ಟಲಾಗದೆ ತತ್ತರಿಸಿರಬೇಕಿದ್ರೆ ಅವರಿಗೆ ಆಸ್ಪತ್ರೆಯೊಂದಿಗೆ ಸಮಾಲೋಚನೆ ನಡೆಸಿ ಬಿಲ್ನಲ್ಲಿ ಸಾಕಷ್ಟು ಮೊತ್ತವನ್ನು ಕಡಿತ ಮಾಡುವಂಥ ಒಂದು ಕೆಲಸ ಮಾಡಿದೆ. ಇದಕ್ಕೆ ನಮ್ಮ ಸ್ಟ್ರೀಮ್ ಬಿ ಹ್ಯೂಮನ್ ಇದರ ಸ್ಥಾಪಕರಾದಂತಹ ಆಸಿಫ್ ಹಾಗೂ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಹೈಲ್ ಕಂದಕ್ ಇವರಿಗೆ ತುಂಬ ಆಭಾರಿಯಾಗಿದ್ದೇವೆ. ಹಾಗೆ ಇನ್ನು ಮುಂದೆ ನಿಮ್ಮ ಸಹಕಾರ ಇದ್ದರೆ ಟೀಮ್ ಬಿ ಹ್ಯೂಮನ್ ಇದರ ಸಮಾಜ ಸೇವಾ ಕಾರ್ಯಗಳು ಇನ್ನೂ ನಡೆಯಲಿಕ್ಕಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ನಿಮ್ಮೆಲ್ಲರ ಸಹಕಾರವನ್ನು ಸದಾ ಕೋರುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. Wonderful words and informing the details of being human. The certificate of appreciation. So first I like to welcome one of the backbone of the team, Fayaz MFC. Give the big round of applause. Next, I like to welcome Mr. Jabbar Ullal. ಧನ್ಯವಾದಗಳು. So, I like to request Mr. Dr. Jayan Bhatt to please hand over the certificate of appreciation. I like to call upon Mr. Munir Abdul Razak. Please come to the stage. He is also one of the talented player of MFC. So one of the talented player of team MFC and the opening batsman of team MFC. Next, I'd like to call upon Mr. Jafar Sharif. Please come to the stage. Next, I'd like to welcome Mr. Ahmad Rashik. Thank you, sir. Next, I request Mr. Muhammad Mukacheri to please hand over the certificate. Next, I'd like to welcome Mr. Ziyad Ahmad. Please welcome on the stage. Next, I'd like to call upon Mr. Shamshu. Please welcome on the stage. Thank you, sir. Next, I'd like to welcome Mr. Batish Ali. Please come to the stage. Next, I'd like to call upon Mr. Mansoor Ahmad. Please come to the stage. Thank you, sir. And next, Nasir Uchila to please hand over the certificate of appreciation. Next, I request Mr. Razak Haji to please hand over the certificate. To Mr. Arfan Ullal,
please come to the stage. Thank you. Next, I'd like to request Mr. Abu Bakar to please hand over the certificate. I request Mr. Asif Ahmad, please come to the stage. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸರ್ವ ಸದಸ್ಯರಿಗೆ ಒಂದೇ ವಾಕ್ಯ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಎವ್ರಿವನ್ ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದಿಸ್ ಗ್ರೇಟ್ ಇವೆಂಟ್. ಒನ್ಸ್ ಅಗೇನ್ ಗಿವ್ ದ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸೊ ವಿ ಹ್ಯಾವ್ ಬಿನ್ ಬೀಯಿಂಗ್ ಆನ್ ದಿಸ್. ಪ್ಲೀಸ್ ಟೇಕ್ ಅ ಸೀಟ್. ಸೊ ಇದೀಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸತಕ್ಕಂಥ UB ಸಲೀಂ ಕಾಂಗ್ರೆಸ್ ನಾಯಕರು ಇವರಿಗೆ, ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಒಂದೇ ವಾಕ್ಯದಲ್ಲಿ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇರ್ತಕ್ಕಂತಹ UB ಸಲೀಂ ರವರು ದಯವಿಟ್ಟು ನಮ್ಮ ಮೈಕ್ ಪಾಯಿಂಟ್ಗೆ ಆಗಮಿಸಿ ಶುಭವನ್ನು ಹಾರೈಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೂ ಟೀಮ್ ಬಿ ಹ್ಯೂಮನ್ ಜಂಟಿಯಾಗಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯೊಂದಿಗೆ ವರ್ಷಂಪ್ರತಿ ನಡೆಸುವಂತಹ 2 ಬಾರಿ, ಬಹುಶಃ ರೋಫ್ರವರು ಹೇಳಿದಾಗೆ 2 ಬಾರಿ ಪ್ರತಿ ವರ್ಷ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾ ಇರುವುದು ಬಹುಶಃ ಉಲ್ಲಾಲದ ಭಾಗದ ಜನರಿಗೆ ಒಂದು ಸಂತೋಷದ ವಿಚಾರ. ಕಾರಣ ರಕ್ತದಾನ ಶಿಬಿರ ಒಬ್ಬ ಮನುಷ್ಯನ ಜೀವನವನ್ನು ಉಳಿಸ್ತಕ್ಕಂಥ ಒಂದು ಕೆಲಸ. ಇಂತಹ ಕೆಲಸವನ್ನು ಅನೇಕ ಸಂಘ ಸಂಸ್ಥೆಗಳಿದ್ದರೂ ಪ್ರತಿ ವರ್ಷ ಕೂಡ ಒಂದು ಕಾರ್ಯಕ್ರಮ, ಒಂದು ರೀತಿ ಹಬ್ಬದ ವಾತಾವರಣ ಈ ಮುಕ್ಕಚೇರಿ ಪ್ರದೇಶದಲ್ಲಿ ನಿರ್ಮಾಣ ಮಾಡುವ ಮುಖಾಂತರ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್, ರಕ್ತದಾನ ಶಿಬಿರ ಹಮ್ಮಿಕೊಳ್ತಾ ಬಂದಿರುವುದು ಬಹುಶಃ ಈ ಭಾಗದ ಯುವಕರಿಗೆ ಒಂದು ಉತ್ಸಾಹದ ವಿಚಾರ. ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಅನೇಕ ವರ್ಷಗಳಿಂದ, ಬಹುಶಃ ಒಂದು 15-20 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ನಡೆಸುತ್ತಾ ಬಂದಿರುವುದು ಇದು ನಾವೆಲ್ಲರೂ ಸಾಕ್ಷಿಯಾಗಿ ನಿಂತಿದ್ದೇವೆ. ಇದಕ್ಕೆ ಈ ಯುವಕರ ಪಟ್ಟಾಳ ಏನಿದೆ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಕೇವಲ ಒಬ್ಬ ಅಧ್ಯಕ್ಷರಾಗಿ ಮಾತ್ರವಲ್ಲ, ಬಹುಶಃ ಯುವಕರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಯಾವುದೇ ಒಂದು ಸಂದರ್ಭ ಬಂದಾಗಲೂ ಕೂಡ ನಾನು ನಿಮ್ಮೊಂದಿಗೆ ಇದ್ದೇನೆ ಎನ್ನುವ ಮಾತನ್ನು ಕೊಡುವುದು ಮಾತ್ರವಲ್ಲ, ಬೆನ್ನೆಲುಬಾಗಿ ನಿಂತು ಅವರಿಗೆ ಮಾರ್ಗದರ್ಶನವನ್ನು ನೀಡಿ ಪ್ರತಿಯೊಂದು ವಿಚಾರಗಳು ಶಾಂತಿ ಸಂಯಮವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ನಿರಂತರ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಸನ್ಮಾನ್ಯ MFC ಅಧ್ಯಕ್ಷರಾದ ಹಾಜಿ ರಜಾಕ್ ರವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ನಮ್ಮ ಮಿತ್ರರಿಗೆ ಎಲ್ಲ ವಿಚಾರಗಳಲ್ಲೂ ನಿಮ್ಮೊಂದಿಗೆ ನಾನು ನಿರಂತರವಾಗಿ ಇದ್ದೇನೆ ಹಾಗೂ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಯುವಕರಿಗಿಂತಲೂ ಹೆಚ್ಚಿ ಒಂದು ರೀತಿ ಯೌವನದ ನೆನಪನ್ನು ಬಹುಶಃ ನೋಡುವಾಗ ಯಾವತ್ತೂ ನನಗೆ ನೆನಪಾಗ್ತಾ ಬರ್ತದೆ. ಅದು ಇನ್ನಾರು ಅಲ್ಲ, ಈ ಭಾಗದ ಮುಕ್ಕಚ್ಚೇರಿಯ ಕೌನ್ಸಿಲರ್, ನಗರಸಭಾ ಸದಸ್ಯರು, ಮಾಜಿ ಉಪಾಧ್ಯಕ್ಷರಾದಂತಹ ಮೋನಾಕನವರನ್ನು ಬರುವ ಉತ್ಸಾಹಿ ಚತುರ ಯುವಕ ಇದ್ದಂತೆ. ಇವರನ್ನು ನೋಡಿದಾಗ ಒಂದು ಕಾರ್ಯಕ್ರಮದಲ್ಲಿ ಯುವಕರಿಗೆ ಪುಟಿದೇಳುವಂತಹ ಒಂದು ಉತ್ಸಾಹ ಬೇರೆನೆ. ಇವರಿಗೆ ಇನ್ನೂ ಪರಮಾತ್ಮನು ಆರೋಗ್ಯ ಮತ್ತು ಶಕ್ತಿಯನ್ನು ಹೆಚ್ಚು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದುವಾ ಮಾಡ್ತಾ ಇದ್ದೇನೆ. ಅದೇ ರೀತಿ ನಿರಂತರವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಹಿರಿಯರು ಮಾತಿನಲ್ಲಿ ಸ್ವಲ್ಪ ಗಡಿಬಿಡಿ ಮಾಡ್ಬೋದಾದರೂ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುವ ಅಬ್ಕರಾಕ್ನವರು, ಅದೇ ರೀತಿ ರೌಫ್ರವರು, ಕೌನ್ಸಿಲರ್ ಆದ ಅಶ್ರಫ್ರವರು, ಇವರೆಲ್ಲರೂ, ಅದೇ ರೀತಿ ನಮ್ಮ ಇವರ MFC ಉಪಾಧ್ಯಕ್ಷರ ಮಿತ್ರರಾದ ಇಸ್ಮಾಯಿಲ್ ಅವರು, ಅನೇಕ ಮಂದಿ ಮುಂಭಾಗದಲ್ಲಿ ಇರ್ತಕ್ಕಂಥ ಯುವಕರು, ಸಬೀರ್ ಅವರು, ಇವರೆಲ್ಲರೂ ಯುವಕರಿಗೆ ಒಂದು ರೀತಿ ಉತ್ಸಾಹವನ್ನು ತುಂಬಿಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ವಿಶೇಷ ಜನರು ಇವರು. ಅದೇ ರೀತಿ ಸಮದ್ರವರ ಪ್ರೋತ್ಸಾಹ, ಅದಲ್ಲದೆ ಇವತ್ತು ಕಾರ್ಯಕ್ರಮಕ್ಕೆ ಸಾಥ್ ಮಾತ್ರ ಕೊಟ್ಟದಲ್ಲ, ಬದಲಿಗೆ ಎಲ್ಲ ಕಡೆಗಳಲ್ಲೂ ಈ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಇಂತಹ ಸಮಾಜ ಸೇವೆ ಕೆಲಸಗಳಲ್ಲಿ ಎತ್ತಿದ ಕೈ ಎನ್ನುವುದನ್ನು ತೋರಿಸಿಕೊಟ್ಟಿರ್ತಕ್ಕಂಥವರು ನನ್ನ ಮಿತ್ರರಾದಂತಹ ಆಸಿಫ್ ಡೀಲ್ಸ್ರವರು, ನಾಸೀರ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ಅದೇ ರೀತಿ
ನಾನು ಯುವಕರಿಗೆ ವಿಶೇಷವಾದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆಯಲ್ಲಿ ವಿಶೇಷವಾಗಿ ಅಲಂಕರಿಸಿಕೊಂಡು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇದೆ ಅಂತ ನಾನು ಕೇಳಿದ್ದೇನೆ. ಅದರಲ್ಲಿ ಇವತ್ತು ನಮ್ಮ ಅತ್ತಾಕ್ರವರು ಅಜೀಜ್ ಅವರು ನಿರಂತರವಾಗಿ ಈ ಕೊರೋನಾ ಎನ್ನುವ ರೋಗ ಬಾಧಿಸ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಯುವಕರಿಗೆ ಮಾತ್ರವಲ್ಲ ಅನೇಕ ಮಂದಿ ಜನರಿಗೆ ಯಾವುದೇ ಆಸ್ಪತ್ರೆಯಲ್ಲಿ ಕೂಡ ಕರೆದಾಗ ಹೋಗೊಟ್ಟು ಓಡಿ ಅದು ಹಗಲು ರಾತ್ರಿ ಎನ್ನದೇ ಜನರ ಸೇವೆಗೆ ಪಾತ್ರರಾದಂತಹ ನಮ್ಮ ಮಿತ್ರರಾದ ಅಜೀಜ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಶ್ಲಾಘಿಸ್ತಾ ಅಂತಹ ಕೆಲಸ ಕಾರ್ಯಗಳಲ್ಲಿ ಅನೇಕ ಮಂದಿ ಉಲ್ಲಾಳದಲ್ಲಿ ಕೆಲಸ ಮಾಡಿದ್ದಾರೆ. ಅನೇಕ ಮಂದಿ ಇದ್ದಾರೆ, ಕೆಲವರು ಕಮ್ಮಿ, ಕೆಲವರು ಜಾಸ್ತಿ ಕೆಲಸ ಮಾಡಿದವರಲ್ಲಿ ಅಜೀಜ್ ರವರೊಬ್ಬರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಕೂಡ ನಮ್ಮ ಎಲ್ಲ ಯುವಕರು MFC ಸಂಘಟನೆ, ಅದೇ ರೀತಿ ಅನೇಕ ಸಂಘಟನೆ ಮುಖಚೇರಿಯಲ್ಲಿದೆ, ಉಲ್ಲಾಳದ ವಿವಿಧ ಭಾಗಗಳಲ್ಲಿದೆ. ಎಲ್ಲ ಸಂಘಟನೆಗಳಲ್ಲೂ ಕೂಡ ಇಂತಹ ಚಟುವಟಿಕೆ ನಿರಂತರವಾಗಿ ನಡೀತಾ ಹೋದರೆ ಯಾವ ರೀತಿಯಲ್ಲಿ ಉತ್ಸಾಹ ಕ್ರಿಕೆಟ್ಗೆ ತೋರಿಸ್ತೀರಿ ನೋಡಿ ಯುವಕರು, ಅದೇ ಉತ್ಸಾಹ ನಾನು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ವಿಶೇಷವಾಗಿ. ಯಾಕೆಂದರೆ ಅನ್ವರ್ ಅವರು ನೆಗಡ್ತಾ ಇದ್ದಾರೆ ಕ್ರಿಕೆಟ್ಗೆ ಉತ್ಸಾಹ ತೋರಿಸುವಾಗ. ಈ ಸಾಮಾಜಿಕ ಕಾರ್ಯಕ್ರಮ ಏನಿದೆ, ಜನರಿಗೆ ನಾವು ರಕ್ತದಾನವನ್ನು ನೀಡುವಂತಹ ಕಾರ್ಯಕ್ರಮ ಏನಿದೆ, ಇದು ಫಲಪ್ರದವಾಗಿರ್ತಕ್ಕಂಥ ಕಾರ್ಯಕ್ರಮ ಕ್ರಿಕೆಟ್ಗಿಂತಲೂ. ಇದರಲ್ಲಿ ಕೂಡ ಭಾಗವಹಿಸಿದ್ದೀರಿ ಅನ್ನೋದು ಬಹಳ ಸಂತೋಷ ತಂದಿದೆ. ಈ ಸಂದೇಶ ದಯವಿಟ್ಟು ಎಲ್ಲ ಮಿತ್ರರು, ಇನ್ನಿತರ ಎಲ್ಲ ಕ್ಲಬ್, ಎಷ್ಟು ಕ್ರಿಕೆಟ್ ಸಂಸ್ಥೆ ಇದೆ ಎಲ್ಲರಿಗೂ ಈ ಸಂದೇಶವನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡಿ. ನಾವು ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾಗಿರದೆ ಜನರ ನಾಡಿಮಿಡಿಯಲ್ಲಿ ನಾವು ಕೂಡ ರಕ್ತಕ್ಕಿಂತ ವೇಗವಾಗಿ ನಮ್ಮ ಸಂಸ್ಥೆ ಹಾಗೂ ನಮ್ಮ ಕಾರ್ಯಚಟುವಟಿಕೆ ಅವರ ಹೃದಯದಲ್ಲಿ ಹರಿಯುತ್ತಾ ಇರಲಿ ಅಂತ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಾನು ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. 15 ನಿಮಿಷಗಳು ಬಾಕಿ ಉಳಿದಿದೆ. 7 ಮಂದಿ ರಕ್ತದಾನ ಮಾಡಿದರೆ ಬಹುಶಃ 100 ಗಡಿ ದಾಟುತ್ತದೆ. ಅದರಿಂದ ದಯವಿಟ್ಟು ಯಾರಾದರೂ ಇದ್ದಲ್ಲಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. 15 ನಿಮಿಷಗಳ ಕಾಲಾವಕಾಶ ಇದೆ. 7 ಮಂದಿ ಇದರ ಹಿರಿಯ ಸದಸ್ಯರು ಬಶೀರ್, ದಯವಿಟ್ಟು ತಾವುಗಳು ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಡ್ಬೇಕು. ಎಲ್ಲರೂ ಜೋರಾದ ಇದೀಗ ಎನ್ನುವಂತಹ ಹೆಸರು ಕೋವಿಡ್ ಕಾಲಘಟ್ಟದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಆಕ್ಸಿಜನ್, ಮೆಡಿಕಲ್, ಅದೇ ರೀತಿ ಬಡವರ ಪಾಲಿನ ಆಶಾಕಿರಣವ ಕಿಟ್, ಇನ್ನಿತರ ಮಾಸ್ಕ್ ಎಲ್ಲ ರೀತಿಯಾದಂತಹ ಒಂದು ಉತ್ತಮ ಸಂಘವಾಗಿ ಹೊರಹೊಮ್ಮಿದಂತಹ ತಂಡ ಬೀಯಿಂಗ್ ಹ್ಯೂಮನ್ ತಂಡ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ನೀಡಬೇಕು. ನಮ್ಮ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಗಾಗಿ ಕೂಡ ಅವರು ಸಹಕಾರ ನೀಡುತ್ತಾರೆ. ಅವರಿಗೆ ನಮ್ಮ ಅಧ್ಯಕ್ಷರ MFC ಮುಖಚೇರಿ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ ಹಾಜಿ ಅಬ್ದುಲ್ ರಜಾಕ್, ಅಧ್ಯಕ್ಷರು ಮುಖಚೇರಿ ಫ್ರೆಂಡ್ ಸರ್ಕಲ್, ಅವರಿಗೆ ಮೊಮೆಂಟೋ ನೀಡುವ ಮೂಲಕ ಅವರನ್ನು ಗೌರವ ಸಲ್ಲಿಸಬೇಕು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನೀಡಬೇಕು. ಸಾಮಾಜಿಕ ರಂಗದಲ್ಲಿ ತೊಡಗಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯಾದಂತಹ ಪಾತ್ರವನ್ನು ವಹಿಸಿರ್ತಕ್ಕಂತಹ ತಂಡ ಬೀಯಿಂಗ್ ಹ್ಯೂಮನ್ ಸಂಸ್ಥೆ. ಯಶಸ್ವಿ ಆಕ್ಸಿಜನ್, ಮೆಡಿಕಲ್ ಫೆಸಿಲಿಟೀಸ್, ಬಡವರ ಪಾಲಿನ ಆಶಾಕಿರಣವಾಗಿ ಕಿಟ್ ಫೆಸಿಲಿಟೀಸ್, ಮಾಸ್ಕ್ ವಿತರಣೆ, ಕೋವಿಡ್ ವ್ಯಾಕ್ಸಿನ್, ಅದೇ ರೀತಿ ಪ್ಲಾಸ್ಮಾ ದಾನ, ಇನ್ನಿತರ ಎಲ್ಲ ರಂಗದಲ್ಲೂ ಕೂಡ ರಾರಾಜಿಸುವಂತಹ ಸಂಘ ಬೀಯಿಂಗ್ ಹ್ಯೂಮನ್. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇಂಡಿಯನ್ ರೆಡ್ ಕ್ರಾಸ್ ಇದರ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರವೀಣ್ ರವರು ದಯವಿಟ್ಟು ಮುಂದಕ್ಕೆ ಆಗಮಿಸಬೇಕು. ರವರು ನೆನಪಿನ ಕಾಣಿಕೆ ನೀಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕು. ಅದೇ ರೀತಿ ಇವರು ನಮ್ಮ ಜಿಲ್ಲೆಯ ಪ್ರತಿ ಭಾಗಕ್ಕೂ ಆಗಮಿಸಿ ಚಲಿಸಿ ರಕ್ತದಾನವನ್ನು ಸಂಗ್ರಹಿಸುವ ಮೂಲಕ ನಮ್ಮ ದಾಖಾ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂತಹ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇವರಿಗೆ ನಮ್ಮ MFC ಮುಖಚೇರಿ ಪರವಾಗಿ ಮೊಮೆಂಟ್ ನೀಡುವ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. MFC ಮುಖಚೇರಿ ಮಾಡುವಂತಹ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸುವಂತಹ ವ್ಯಕ್ತಿ ಟೌನ್ ಮೆಡಿಕಲ್ ಇದರ ಮಾಲಕರು. ಟೌನ್ ಮೆಡಿಕಲ್ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ. ಅವರಿಗೆ ಕೂಡ ಇದೀಗ ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ಅವರಿಗೆ ಅಬೂಬಕರ್ ಉಪಾಧ್ಯಕ್ಷರು ರವರು ನೆನಪಿನ ಕಾಣಿಕೆ ನೀಡುವ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಹೆಸರು ಅಬ್ದುಲ್ ಅಜೀಜ್, ತಂದೆಯ ಹೆಸರು ಉಸ್ಮಾನ್, ಹುಟ್ಟಿದ ದಿನಾಂಕ 4/9/1991, ಪ್ರಾಥಮಿಕ ಶಿಕ್ಷಣ BM ಸ್ಕೂಲ್ ಉಲ್ಲಾಲ, ಪ್ರೌಢ ಶಿಕ್ಷಣ ಮಿಲಾಗ್ರಿಸ್, ಪದವಿ ಪೂರ್ವ ಶಿಕ್ಷಣ ಮಿಲಾಗ್ರಿಸ್ ಕಾಲೇಜ್,
ಅದೇ ರೀತಿ BCA ಟಿಪ್ಪು ಸುಲ್ತಾನ್ ಡಿಗ್ರಿ ಕಾಲೇಜಿನಲ್ಲಿ ಇವರು BCA ಮಾಡಿರುತ್ತಾರೆ. ಇವರ ವಿಚಾರವಾಗಿ ಹೇಳುವುದಾದರೆ ಅಬ್ದುಲ್ ಅಜೀಜ್ ಯಾನಿ ಅತ್ತಾಕ್ ಕೋವಿಡ್ ಪ್ರಥಮ ಅಲೆ ಅದೇ ರೀತಿ ದ್ವಿತೀಯ ಅಲೆಯಲ್ಲಿ UTK ಎಂಬುವಂತಹ ಆಂಬ್ಯುಲೆನ್ಸ್ ಮುಖಾಂತರವಾಗಿ 24/7 ರಾತ್ರಿ ಹಗಲೆಂದು ಗೆನಿಸದೆ ದುಡಿದಂತಹ ವ್ಯಕ್ತಿ. ಪ್ರಥಮ ಸಾಮಾಜಿಕ ರಂಗದಲ್ಲಿ ಗುರುತಿಸಿಕೊಂಡು ಹಲವಾರು ಹಮ್ಮು ಬಿಮ್ಮುಗಳನ್ನು ಹೊಂದಿಕೊಂಡು ಒಂದು ಉತ್ತಮ ನಾಯಕರಾಗಿ ಹೊರಹೊಮ್ಮಿದಂತಹ ಅಬ್ದುಲ್ ಅಜೀಜ್ ಪ್ರಥಮ ಅಲೆಯಲ್ಲೂ ಅದೇ ರೀತಿ ದ್ವಿತೀಯ ಅಲೆಯಲ್ಲೂ ಕೂಡ ಕೋವಿಡ್ ವ್ಯಾಕ್ಸಿನ್ ಇರಲಿ, ಅದೇ ರೀತಿ ಪ್ಲಾಸ್ಮಾ ಇರಲಿ, ಇನ್ನಿತರ ಸಾಮಾಜಿಕ ರಂಗದ ಬಹಳಷ್ಟು ಉತ್ತಮ ರೀತಿಯಾಗಿ ಕೇವಲ ಉಳ್ಳಾಲಕ್ಕೆ ಮಾತ್ರ ಮಾದರಿಯಾಗದೆ ಢಾಕಾ ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಚಲಿಸಿ ತಮ್ಮ ಸಮಾಜ ಸೇವೆಯನ್ನು ತಾವುಗಳು ತೊಡಗಿಸಿಕೊಂಡಿದ್ದು ಅವರ ಇದನ್ನು ಗುರುತಿಸಿಕೊಂಡು ಮುಕ್ಕಚೇರಿ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇದೀಗಾಗಲೇ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸಾಗಿ ಬರ್ತಾ ಇದೆ. ಎಲ್ಲರೂ ಕೂಡ ಜೋರಾದ ಚಪ್ಪ ನೀಡಿ ಅವರಿಗೆ ಗೌರವ ಸಲ್ಲಿಸಬೇಕು. ಅಬ್ದುಲ್ ಅಜೀಜ್ ಯಾನಿ ಅತ್ತಾಕಿ ಸಾಮಾಜಿಕ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ. ಕೇವಲ ಉಳ್ಳಾಲಕ್ಕೆ ಮಾತ್ರ ಸೀಮಿತವಾಗದೆ ಢಾಕಾ ಜಿಲ್ಲೆಯ ಉದ್ದಕ್ಕೂ ಸಂಚರಿಸಿ UTK ಇವರ ಸಂಘದ ಸದಸ್ಯನಾಗಿ 24/7 ಪ್ರಥಮ ಅಲೆ ಅದೇ ರೀತಿ ದ್ವಿತೀಯ ಅಲೆಯಲ್ಲಿ ಕೂಡ ಬಹಳಷ್ಟು ಉತ್ತಮ ಕಾರ್ಯವನ್ನು ಮಾಡುವ ಮೂಲಕ ಉಳ್ಳಾಲಕ್ಕೆ ಮಾದರಿಯಾದಂತಹ ವ್ಯಕ್ತಿ ಅಬ್ದುಲ್ ಅಜೀಜ್ ಅವರಿಗೆ ಮುಕ್ಕಚೇರಿ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷರು ಅದೇ ರೀತಿ ಸರ್ವ ಸದಸ್ಯರ ವತಿಯಿಂದ ಅನಂತ ಧನ್ಯವಾದಗಳು. ಕಾರ್ಯದರ್ಶಿ ಸೆಕ್ರೆಟರಿ ಆಗಿರ್ತಕ್ಕಂತಹ ಅಬ್ದುಲ್ ಸಮದ್ ರವರು ಇದೀಗಾಗಲೇ ಧನ್ಯವಾದವನ್ನು ಆಲಾರ್ಪಣೆ ಮಾಡಲಿದ್ದಾರೆ. ಆತ್ಮೀಯರೇ, ಇದೀಗ ಮುಕ್ಕಚೇರಿ ಫ್ರೆಂಡ್ಸ್ ಸರ್ಕಲ್ ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಧನ್ಯವಾದ ಸಮರ್ಪಣೆ ನಡೆಯಲಿದೆ. ಸರಿಸುಮಾರು 32 ವರ್ಷಗಳ ಹಿಂದೆ ಹುಟ್ಟಿದಂತಹ ಕ್ರೀಡಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿ ಗುರುತಿಸಿಕೊಂಡು ಬಂದಂತಹ ಒಂದು ಸಂಸ್ಥೆ, ತದನಂತರ ಒಂದು ಉತ್ತಮ ಯುವಕರ ಪಡೆಯೊಂದಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಅಧಿಕಾರಿ ವೃಂದಗಳಿಂದ, ಜಿಲ್ಲಾಧಿಕಾರಿ ವೃಂದಗಳಿಂದಲೂ ಅತ್ಯುತ್ತಮ ಪ್ರಶಂಸೆಗೆ ಒಳಪಟ್ಟು ಸಾಮಾಜಿಕ ಕಾರ್ಯಗಳಲ್ಲಿ, ಅದರಲ್ಲೂ ರೋಗಿಗಳ ಸಹಾಯಧನ ವಿತರಣೆಯಲ್ಲಿ ಮುಂಚೂಣಿಯಲ್ಲಿದ್ದಂತಹ ಒಂದು ಸಂಸ್ಥೆ. ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರ ಮುಂತಾದ ವಿಶೇಷ ಕಾರ್ಯಕ್ರಮವನ್ನು ಜನತೆಗೆ ಕೊಟ್ಟು ಸಮಾಜಮುಖಿ ಸಂಸ್ಥೆಯಾಗಿ ಗುರುತಿಸಿಕೊಂಡು ಬಂದಂತಹ ಸಂಸ್ಥೆ. ಇದರ ಇಂದು ನಡೆದಂತಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಪ್ರಥಮವಾಗಿ ಈ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತಹ ಕಳೆದ 32 ವರ್ಷಗಳಿಂದಲೂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜನಾಬ್ ಹಾಜಿ ಅಬ್ದುಲ್ ರಜಾಕ್ ಇವರನ್ನ ಪ್ರಥಮವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ, ನಮ್ಮೊಂದಿಗೆ ಎಲ್ಲ ವಿಷಯಗಳಲ್ಲೂ ನಮ್ಮೊಂದಿಗೆ ಇದ್ದಂತಹ ಮೊಹಮ್ಮದ್ ಮುಕ್ಕಚ್ಚೇರಿ ಕೌನ್ಸಿಲರ್ ಇವರನ್ನು ಕೂಡ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಅದೇ ರೀತಿ ಟೀಮ್ ಬಿ ಹ್ಯೂಮನ್ ಇದರ ಅಧ್ಯಕ್ಷರು ಆಸಿಫ್ ಡೀಲ್ಸ್ ಸಮಾಜ ಸೇವಕರು ಕೂಡ, ಇವರನ್ನು ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಜತೆಯಾಗಿ ನಿಂತಹ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಡಾಕ್ಟರ್ ಪ್ರವೀಣ್ ರವರಿಗೂ ಅವರ ತಂಡಕ್ಕೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಟೀಮ್ ಬಿ ಹ್ಯೂಮನ್ ಇದರ ಇನ್ನೊಬ್ಬರು ಮುಖಂಡರಾದಂತಹ ನಾಸಿರ್ ಇವರನ್ನು ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ನಮ್ಮೊಂದು ಬಂದು ಶುಭವನ್ನು ಹಾರೈಸಿದಂತಹ UB ಸಲೀಂ ಕಾಂಗ್ರೆಸ್ ಮುಖಂಡರು, ಇವರನ್ನು ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಕೌನ್ಸಿಲರ್ ಆದಂತಹ ಇಬ್ರಾಹಿಂ ಅಶ್ರಫ್, ಮುಕ್ಕಚೇರಿ ಫ್ರೆಂಡ್ಸ್ ಸರ್ಕಲ್ ಉಪಾಧ್ಯಕ್ಷರಾದಂತಹ
ಅಬುಬಕರ್. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇರುವಂತಹ ಇನ್ನೊಬ್ಬ ಉಪಾಧ್ಯಕ್ಷರಾದಂತಹ ಇಸ್ಮಾಯಿಲ್, ಮುಖ್ಯ ಚೇರ್ಮನ್ ಸರ್ಕಲ್ ಇದರ ಹಿರಿಯ ಸದಸ್ಯರಾದಂತಹ ಬಶೀರ್, ಅಬ್ದುಲ್ ರೌಫ್ ಇವರನ್ನು ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿದಂತಹ ನಮ್ಮ ಮುಖಚೇರಿಯಲ್ಲಿರುವಂತಹ ಇನ್ನೊಂದು ಉತ್ತಮವಾದ ತಂಡ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಇವರ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಯಿಸ್ತಾ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕ್ಯಾಮರಾಮ್ಯಾನ್ ಆಗಿ ನಿರ್ವಹಿಸಿದಂತಹ ಆಸಿಫ್ ಇವರಿಗೆ ಕೂಡ ಅಭಿನಂದನೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಾಯವನ್ನು ಮಾಡಿ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಇಂತಹ ವೈದ್ಯಕೀಯ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವಂತಹ ಮನ್ಸೂರ್ ಅಹಮದ್ ಟೌನ್ ಮೆಡಿಕಲ್ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ಸಮಾರಂಭಕ್ಕೆ ಈ ಒಂದು ಆವರಣವನ್ನು ಕೊಟ್ಟಂತಹ ಟಿಪ್ಪು ಸುಲ್ತಾನ್ ಕಾಲೇಜ್ ಇದರ ಆಡಳಿತ ಮಂಡಳಿಗೂ ಪ್ರಾಂಶುಪಾಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಮುಖಚೇರಿ ಫ್ರೆಂಡ್ಸ್ ಸರ್ಕಲ್ ಆಯೋಜಿಸುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಊರಲ್ಲಿ ಇದ್ದರೂ ನಮ್ಮೊಂದಿಗೆ ಬಂದು ಭೇಟಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವ, ಊರಲ್ಲಿ ಇಲ್ಲದಿದ್ದರೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡುತ್ತಿರುವಂತಹ ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದಂತಹ UT ಅಬ್ದುಲ್ ಖಾದರ್ ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ UT ಇಫ್ತಿಕಾರ್ ಇವರನ್ನು ಕೂಡ ನೆನಪಿಸುತ್ತಾ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ನಮ್ಮ ತಂಡದ ಎಲ್ಲ ಸದಸ್ಯರು ಇವರನ್ನು ಕೂಡ ಯಾವ ರೀತಿ ಪ್ರಶಂಸಿಸಬೇಕು ಎಂದು ನಮಗೆ ಗೊತ್ತಾಗ್ತಿಲ್ಲ. ಕೇವಲ 4 ದಿವಸಗಳ ನಡುವೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಮಟ್ಟಿಗೆ 100ರಷ್ಟು ಮಟ್ಟಿಗೆ ರಕ್ತದಾನ ಒಂದು ಯೂನಿಟನ್ನು ಮಾಡುವ ರೀತಿಯಲ್ಲಿ ಅವರು ವಹಿಸಿದಂತಹ ಈ ತ್ಯಾಗ ಸರ್ವಶಕ್ತನು ಸ್ವೀಕರಿಸಲಿ ಎಂದು ಅವರನ್ನು ಅಭಿನಂದಿಸುತ್ತಾ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೊನೆಯದಾಗಿ ಧನ್ಯವಾದ ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ವಾಹಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅವರಿಗೆ ಚಪ್ಪಾಳೆ ತಟ್ಟಿಸಲು ಕಾರಣೀಭೂತರಾದಂಥ ಇವತ್ತಿನ ಈ ಕಾರ್ಯಕ್ರಮದ ನಿರೂಪಣೆ ನಿರ್ವಹಿಸಿದ ನಮ್ಮ ಆತ್ಮೀಯ ಮಿತ್ರರಾದ ಮನ್ಸೂರ್ ಅವರಿಗೆ MFC ಪರವಾಗಿ ಹಾಗೂ ಬಿ ಹ್ಯೂಮನ್ ಪರವಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಜನಗಣ ಮನ ಅಧಿನಾಯಕ ಜಯ ಭಾರತ ಭಾಗ್ಯ ವಿಧಾತ पंजाब सिंधु गुजरात मराठा द्राविड उच्चल वंगा विंध्य हिमाचल यमुना गंगा उच्चल जलधि तरंगा तव शुभ नाम जागे तव शुभ आशीष मागे गाए तव जय गाता जन गण मंगल यक जय है भारत भाग्य विधाता जय है जय है जय है जय 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 है जय हिंद।